ತುಳುವ ಮಣ್ಣಡು ಒಂಜಿ ಕೃಷಿ ಬದುಕಾದುಪ್ಪಾಡು ಅತ್ತ ಈರ್ನ ಕಾಲಡಿತ್ತಿನ ಬದುಕದ ಬಗ್ಗೆ ಪೊಲಪನು ಈರ್ನ ಪಾತ್ರದ ಶುರು ಮಾಡಿಕೊಳ್ಳೋದು ಕೇಳೋದಿಲ್ಲ. ಕಾದೆ ಮಂಜನಾಡಿದ ಪುಣ್ಯಮನ್ನಡೆ ನೆಲೆ ಆದಿತ್ಯನಂಚಿನ ಆ ವಿಷ್ಣು ಜನಾರ್ದನ ದೇವರುಗಳ ಈಶ್ವರ ದೇವರುಗಳ ಈ ಗ್ರಾಮ ದೈವಲಾಯನಂಚಿನ ಸರ್ವಶಕ್ತಿಲಾಗಲ ತರ ತಗೊಂಡು ಮೂರು ಸೇರಿದಿನಂಚಿನ ಮಾತನಾಡಿನ ಹಿರಿಯಾಕೊಂಡು ಕಿರಿಯಾಕೊಂಡು ಪುಳ್ಯಾಲಂಚಿನ ನೆಕ್ಲಿಗೆ ಪೂರೈಗಳನ್ನ ಪ್ರೀತಿದ ಸೌಂದರ್ಯ ಪ್ರಪಂಚೋಡು ಅವೇತೋ ಲಕ್ಷ ಜೀವಜಂತುಗಳು ಇತ್ತನಲ್ಲ ಮೃಗ ಪಕ್ಷಿಗಳು ಇಂಚ ಅಡ್ಡಬಡ್ದು ದೂಪಾಗಿ ಅವೇ ಮನುಷ್ಯರೇ ಇಂಚ ಸರ್ತವದ ದೂಪ ಅದಕ್ಕೆ ಮನುಷ್ಯಗೆ ಬುದ್ಧಿಲ ಮತಿಲ ಈ ಬುದ್ಧಿಲ ಮತಿಲ ಉಪ್ಪು ಮನುಷ್ಯಗೆ ಈ ಮತಿಯಿಂದ ಅನ್ಪುಣ ನಂಗೆ ಇತ್ತಿನರ್ದಾದ ಸೂರ್ಯನ ಬಲಿಕರಿತ್ತಿನಲ್ಲ ನಮ್ಮ ಒಂಜಿ ದೀಪ ಇರಲಾದೆ ನಮ್ಮ ಪ್ರತಿಯೊಂದು ಬೇಲೆನ ಪ್ರಾರಂಭ ಮಾಡ್ಬೋದು ನಮ್ಮ ಹಿಂದೂ ಸಂಪ್ರದಾಯದ ಸುರೂತ ಇಂದು ಅವು ಸೂರ್ಯನ ಬಲಿಕರುಂಡು ಅವು ಇತ್ತಿನಲ್ಲ ಅವೊಂಜಿ ದೀಪ ಆ ದೀಪಡು ಐನು ಎಗ್ಗೆಲು ಉಂಡದು ನಡುಟು ಒಂಜಿ ಮಿತ್ತರು ಅವು ಮಾತೆರನ್ನ ತೂಪ ಉಂಡಿನ ಶಕ್ತಿಯನ್ನು ಹೋಗಬೇಕು ಇಂಚಿನ ಪೊರ್ತುಡು ಈ ಪುಣ್ಯ ಮಣ್ಣಿಗೆ ನಾನು ಲೆಪ್ಪೊಡುಂದಲ್ಲ ಯಾನಿಗೆ ಬರೋಡುಂದಲ್ಲ ಆಕೆ ಈಶ್ವರ ಪ್ರೇರಣೆ ಹೊಡೆಗೆ ಅನ್ನತ್ತೆ ಈಜಿಂದ ನಾನು ಒಲ್ಪದ ಇಡೇ ಬರ್ರಿ ಆ ವಿಷ್ಣುನ ಅನುಗ್ರಹದಾದ ಇದೇ ಬರೆಯಲು ಸಾಧ್ಯ ಇದೇ ಬತ್ತಿನೆರಡು ಬೊಕ್ಕ ನಿಗಳು ಇನ್ನಿತ ನಾಲ್ಕು ಯಜ್ಞ ಅನ್ಬಾರ್ದು ನಾಲ್ಕು ಒಂದು ದೊಂಪ ಬಂಡಲ ನಾಲ್ಕು ಕಂಬ ಮಾಡೋದು ಅದೇ ಆ ದೊಂಪ ಬಂಡಲ ನಾಲ್ಕು ಕಂಬ ಮಾಡೋದು ನಾಲ್ಕು ಕಂಬ ಒಂದು ದೊಂಪನೂ ಅನ್ಬೋದು ಆಯ್ತು ಒಂದು ದೈವದ ನೇಮಗಟ್ಟೆ ನೇರಿಗೆ ಅವಕ್ಕುಂಡ ಒಂದು ಮದುವೆದ ಒಂದು ಬಂಡಲ ನಾಲ್ಕು ಕಂಬ ಮಾಡೋದು ಈ ನಾಲ್ಕು ಕಂಬದ ಪುಣ್ಯ ದಿನ ತೈನಿಯನ್ನು ಇರ್ತಾರೆ ದಯನ್ಗೆನ್ನ ಉಲ್ಪ ಮಸ್ತ್ ಜೋಕುಲು ಮತ್ತು ಉಳ್ಳೇರು ಪ್ರತಿ ವರಿಯಾಗಲ ರಡ್ಡು ಕಣ್ಣುಪ್ಪು ಆ ಜೋಕುಲ ರಡ್ಡು ಕಣ್ಣೆಂಚಿನ ಬಂಡ ಅವು ಸುರು ಅಪ್ಪೆ ಅಮ್ಮೆಗೆ ಅಪ್ಪೆಲ ಅಮ್ಮೆಗೆ ಜೋಕುಲ ರಡ್ಡು ಕಣ್ಣು ಈ ಜೋಕುಲು ಅಪ್ಪೆ ಅಮ್ಮಡೆ ದೇವರೇನು ತಗೊಳ್ಳಿ ಅಂಚ ಆಯ್ನೇರ್ದಾದೆ ಅಪ್ಪೆಲ ಅಮ್ಮೆರ್ಲಾದಿತ್ತನ ವಿಷ್ಣುಲ ಈಶ್ವರಲ ಈ ಪುಣ್ಯ ಮನ್ನಡೆ ನೆಲೆ ಆತಿನ ನಮ್ಮ ಪುಣ್ಯಾತ್ಮೇರು ಅಂತ ನಾವು ಪುಣ್ಯಾತ್ಮರಂತ ಪಡೆಯರ ಕಾರಣದಾದಂಗಂಡ ದೇವಸ್ಥಾನ ಮಸ್ತು ಕೊಟ್ಟುಂಡು ಮೂಲು ಭಜನಾ ಸಂಘ ಯಕ್ಷಗಾನ ಸಂಘ ಕಲಿಯುಗೋಡು ನಂಗೆ ಕಮ್ಮಿ ಖರ್ಚಿನ ದೇವರನ್ನು ಒಲಿಪೇರ್ಲ ಒಲಿಪೇರ ಸಾಧ್ಯ ಒಂದಿಗೆಂಡ ಭಜನೆ ಮತ್ತು ಯಕ್ಷಗಾನ ನೆಟ್ಟು ಸುರುಕುಲ ದೇವರನ್ನು ನಮ್ಮ ಸುಗಿಪ್ಪುವ ಬೊಕ್ಕಲ ನಮ್ಮ ದೇವರನ್ನು ಸುಗಿಪ್ಪುವ ಅಂಚಾಯಿನಿರ್ದಾದ ಮೂಲು ಈ ರಡ್ಡು ಎಂದುಲ ನಾಲ್ಕೂರುಗಳ ಪದಾರ್ಥ ಪಸರ್ದುಂಡು ಅಂದತ್ತೆ ಕಾರಣದಾದಂಗೆ ನಾಲ್ಕು ಅಪ್ಪಂದಿನ ಮಾಡಿ ನೋಡ್ತಿರ್ಬೋದು ಜೋಕುಲು ಕಾಂಡೆ ಬೇಗ ಲಕ್ಕೋಡು ಬೇಗ ನೋಡೇಪ ಸೂರ್ಯ ಉದಯ ಇವಕ್ಕತ್ತು ಅರುಣೋದಯ ತುಂಬ ನಮ್ಮ ಲಕ್ಕದೆ ಮೋಡಿ ದೇಕದ ಅವಳಿಗೆ ಅದೇ ದೇ ಎಂಕೆಲ್ಲ ಜೋಕುಲು ಉತ್ತರ ಬರಲಿ ಅರುಣೋದಯ ದುಂಬು ನಮ್ಮ ಮೋಡಿ ತೆಗೆದ ಅವಡು ನಮ್ಮ ಸೂರ್ಯ ಉದಯ ನಿರ್ದೋಕಲಾಗದ ವಿದಯ ಬರ್ಪುಣಂತ ಈ ಮೋನಿ ತೆಗೆದ ನಿರ್ದೋಕ ನಮ್ಮ ಮಲ್ಪುಣಂಚಿನ ಕೆಲವು ಕಜ್ಜೋಲು ಉಂಟು ಅಪ್ಪೆ ಉದಯ ಪೋಂದಂಡ ಅಪ್ಪೆ ದಾದ ಮಲ್ಪೇರಿಂದ ತೋಡು ಜೋಕುಲು ಅಗುಲು ಅಪ್ಪೆ ಅತ್ತನ ಅಮ್ಮೇರ ಪನ್ನಿನ ಕೇಳಿ ನಮ್ಮ ಮಲ್ಪೋಡು ನಿರ್ದೋಕ ಶಾಲೆಗೆ ಶಾಲೆಗೆ ಹೋದು ಅವಳು ಗುರುಕುಲೇ ದೇವರಿಗೆ ಆ ಗುರುಕುಲನೊಟ್ಟಿಗೆ ನಮ್ಮ ಪೂರ ಕಲ್ತದೆ ಹಿರ ಬಣ್ಣಗೆಲ್ಲ ನಮ್ಮ ಇಲ್ಲಡೆ ಬಣ್ಣಗ ಇಲ್ಲ ನಮ್ಮ ತಗೊಂಡು ಪೋಣಾಗ ಶಾಲೆನೂ ತಮ್ಮ ತಗೊಂಡು ಹೋಪ ಅಂತದ್ದು ಪಿರ ಬಣ್ಣ ಇಲ್ಲೂ ತಗೊಂಡು ಬರ್ಪ ನಮ್ಮ ಮನಸ್ಸು ದೌಲಾಡಿ ಅಂದತ್ತೆ ಅದೇ ಪೋಣಾಗ ಶಾಲೆಯನ್ನು ತಗೊಂಡು ಹೋಪ ಮನಸ್ಸಿಗೆ ಪಿರ ಬಣ್ಣ ಇಲ್ಲೂ ತಗೊಂಡು ಬರ್ಪ ಮನಸ್ಸಿಗೆ ಅಂಚ ಜೋಕುಲೆಗೆ ಇತ್ತ ಎಕಡೆ ಒಂದು ಬಂಡರು ಸೀಕದ ಬಗ್ಗೆ ಸೀಕ್ ಪುರಾ ನೋಡ್ಲ ಇತ್ತಂದು ಇತ್ತೆ ಹೆಚ್ಚ ಏರಗಳಜ್ಜಿ ಇತ್ತೆ ಹೆಚ್ಚ ಮಲ್ತಿದ್ದೀನಿ ಕಾಸಿಗೆ ಓಡೋದು ಪ್ರತಿ ಒಂಜಿಲ ದುಂಬುಡಿ ಎತ್ತಿನ ಇದಕ್ಕೆ ಪೂರೈಕಲ ಮದ್ದು ನಿನ್ನ ದಿಕ್ಕದ ಕೊಟ್ಟು ಒಂದೊಂದು ಆಯುರ್ವೇದ ಶಾಸ್ತ್ರ ಪನ್ಪುಡು ನಿನ್ನ ದಿಕ್ಕದ ಕೊಟ್ಟಿಜ್ಜಿನ ನಿನ್ನ ಬಿತ್ತುಳ್ಳು ಉಂಡು ಬಿತ್ತುಳ್ಳಿಜ್ಜಿನ ಲಚ್ಚಿಲ್ಲಿಗೆ ಹೋಗಲ್ಲ ಅಂದು ಲಚ್ಚಿಲ್ಲಿಜ್ಜಿನ ಗುಡ್ಡೆ ಪೋ ಇತ್ತ ಜಾಲ್ಡೆ
ಮರ್ದದ ದಿಗೆದೊಡ್ಲಜ್ಜಿ ದುಮ್ಮು ಪಾರ ಬೇರೆ ಕೋಲ್ಪೂರ್ನಂದ ಒಂದು ತಾತದ ಗಂಜಿದ್ದಿಲ್ಲ ಅವಾಗ ತಾತಾಯ್ತ ಗಂಜಿ ಜೋಕ್ಲೆ ಜೋರು ಶೀತಲ ತೆಮ್ಮಂದ ಒಂಜಿ ಹೋಮದ ಫಲದೇವ ತಾನೆ ಹಿರಿಯ ಕುಳಿತು ಬಂತೀನಿ ಜೋರು ಬೆಂದು ಬಂದ ಮತ್ತೆ ಮೇಯಿ ಬೇನೆ ಮಾತಾಡ ಆಗೊಂದು ಬೆಲ್ಲ ಕೊರು ಮತ್ತು ನೀರುಳ್ಳಿ ಎಲ್ಲ ಕೊರ ಅವ ಮಧ್ಯಾಹ್ನದ್ದು ಒಕ್ಕ ನೀರುಳ್ಳಿ ತಿನ್ನರಿಜ್ಜತ್ತ ಅಂತ ದಾಯಿ ಬಂಡ ಉಂಟು ಮದ ಬರ್ಕೊಂಡು ಇರ್ತದೆ ಅಂಚ ಈತ ಓಮಲಜ್ಜಿ ತಾತಾಯಿಲಜ್ಜಿ ಬೆಲ್ಲಲಜ್ಜಿ ಈತ ಬೇಕಾದ ಸಾಮಾನು ಉಂಟು ಚೀಪೇತ ನನಗೆ ಬೇಕಾದ ಅವು ಬಾಯಿಗೆ ರುಚಿ ಉಲಾಗಿ ರುಚಿ ಇಜ್ಜಿ ತುಯ್ಯರ ಪೊರ್ಲು ಅದಕ್ಕೆ ಕಣ್ಣಿಗೆ ಸೌಂದರ್ಯ ಬಣ್ಣದ ಕಡೆನೇ ತೂಪಿ ಬಾಗಿಲು ಪೂರ ಪಾಪದ ರಾಸುಲು ಕಾಪೋಡನ್ನು ದೇವಿ ತೂ ಮಾಯೋಲು ಇಟ್ಟು ಬಂತೇವೆ ತುಯ್ಯರ ಪೊರ್ಲು ಈ ಮುಂದ್ರಜ್ಜಿ ನಮ್ಮ ಜಾಲದ ಸುತ್ತಮುತ್ತ ದುಂಬು ಗೋಲಂಬುರ ಆಟ ಸೋಗ್ಯಾನ ಪೊಂಗರನೆ ಎತ್ತನೆ ಇತ್ತಂದು ಮೂಜಿಲಜ್ಜಿ ಬೇತೆ ಪುದಾರ್ ಗೊತ್ತಿದ್ದ ದೈಕುಲು ಅವು ದಾಯ ಮೂಜನ್ನ ಅವಳು ಜಾಲ ದುಂಬುದಾಗಲು ನಡ್ತೇರಂದ್ಗಂಡ ದುಂಬು ಕೂಲಿಗೆ ಕೆರೆ ಪೊಂಗರದ ಗಡ್ಡಿ ಅವಳು ಇತ್ತೆಲಂಚಿನ ಕೂಲಿದೆ ನೆತ್ತೆರ ಬತ್ತನ ಪೊಂಗರದಾಗ ನೆಟ್ ಆಯ್ತ ದಂಟನ ಅಗ್ಗಿಯೋಡು ನೆತ್ತೆರ ಅಡ್ಡಿಗೆ ಕಟ್ಟೋಡು ಅವನು ಮಲ್ಪುಜೇರಿ ಪೊಂಗರೆದ ದುಂಬು ಜೋರು ಜರ ಬತ್ತರಂದ ಅವನು ಗೊದ್ದದು ಅವನು ಬೆಚ್ಚ ಮತ್ತೆ ತಲೆಗೆ ಲೇಪ ತೀರ್ಪಾಲೆ ಬರೋದು ఆయన ಜ್ವರ ಮುಗಿ ಗುಂಡು ಬಂಜಿ ಬೆಣ್ಣೆ ಬಾಯಿ ಇಂದು ಪೂರ ಶುರು ಹಾಕೊಂಡು ಇತ್ತು ಮಲ್ಲ ಹಾಕೊಂಡು ಬಂಜಿ ಉಬ್ಬೇಳು ಏಕೆ ದಿನ ಮಾಡ್ತೀವಿ ಆಸ್ಪತ್ರೆ ಹೋಗೋಣ ಒಂದು ಊರಿ ಅಂದು ಆಕೆ ಆಟ ಸೋಗ್ಯದ ನೆನೆ ಗುದ್ದುದು ಕಾಲೆ ಒಂಜಿ ಚಮಚ ಬೆಚ್ಚ ನೀರಿಗೆ ಆಗಿ ಪಾರ್ತಿಕೊಂಡು ಆ ವಾಯಿ ಕೈದಾಡೊಂದು ಎನ್ನ ಅನುಭವ ಎನ್ನ ಇಲ್ಲಲ್ಲ ಎನ್ನಿಂದ ಉಂಟು ನೀವು ಇತ್ಯಾವ ಮೂಜಿ ಬಗೆಲ್ಲ ಜಿತ್ತಿನಲ್ಲ ಆಯ್ತಾ ಗೊತ್ತಜ್ಜಿ ಉಂಡೆ ಏರೆಗಳ ಅಂಚನೆ ದಿಕ್ಕದ ಒಡ್ಡೆ ಉಪ್ಪುನಂಚಿನ ಕೆಲವು ಸಾಮಾನು ಕೆಲವು ದಕ್ಕಲೆ ಬಾಯಿ ಲಕ್ಕೊಂಡು ಬೆಳ್ಳುಳ್ಳಿನ ಚೂರು ಹಾಕಿದ್ರು ಭಯಂಕರ ಬಡ್ಡಿ ಬೆಳ್ಳುಳ್ಳಿನ ಚೂರು ಹಾಕಿದ್ರು ನಿಂಗೋಡು ಬೆಚ್ಚ ಬಾಯಲ್ಲಿ ಇತ್ತ ಮೆಂಟಿಂದ ಪೋಡಿಗೆ ಹಾಕೋದು ಅಂಡ ಇದು ಬೇಕಾದಂಥದ್ದು ಸಾಮಾನು ಕೊಂಡಾಯ್ತೀನಿ ಮೆಂಟಿನ ಕೊಂಡ ಅದೇ ನಲೊಂಜಿ ದಾದಂದ್ಗಂಡ ಜೋಕುಲು ಇದು ಸಾಧನವಾದ ಮಧ್ಯವರ್ತಿಯರಿಂದ ಆವಡುಂದಂಡ ನಮ್ಮ ಜಾಲದಿತ್ತಂದ ತಿಮರೆ ತಿನ್ನೋಳಿಗೆ ತಿಮರೆ ಹಾಗೆ ಒಂದೆಲೆಗ ಇಂಗೇನು 40 ಏರೆಗೆ ಮತಿ ಕಮ್ಮಿಂದ ಏರೆಗೆ ಆ ಶರೀರ ವಿಶ್ವಾಸ ಕೂಡ ಅಥವಾ ಆ ತಿಮರೆ ಬುಡಂದೆ 40 ಜನರಿಂದ ಆ ಮತಿ ಜ್ಞಾನೋದಯ ಆಪವನ್ನು ಆ ಇದು ಜ್ಞಾನೋದಯ ಆಪದು ಇದು ఆయన ಯಾರು ತೀರ ಯಾರು 12 ಹೋದ ಆದರೆ ಅಂಚನೆ ಸಾಧಿಕೆ ಈ ಸಾಧಿಕೆ ಗಣಪತಿ ದೇವರಿಗೆ 21 ವಿಧಾನ ಕೊಡ್ತಾರೆ ಆ 21 ಆ ಮೂಡಿ ಶಕ್ತಿ ಭಕ್ತರ ಒಂದು ಮೂಡಿ ಆ ಅವರ ಸಾಧಿಕೆ ನಾವು ತಿಂಗಳು ಬರ ವಾರ ತಿಂಗಳು ಬರ ತಿಂಗಳೆಲ್ಲ ಪಂಪಿಕೆ ಉಂಟು ಅದನ್ನು ನಮ್ಮ ವಿಶ್ವಾಸ ಪ್ರತಿಯೊಂದು ಮಾಡ್ತಿಲ್ಲ ಪ್ರತಿಯೊಂದು ಕೈಗೊಳ್ಳೋಣ ಮಾಡ್ತಿರೋ ವಸ್ತು ಅದೇ ದೇವಸ್ಥಾನ ಅದನ್ನು ಇದು ಭೂಮಿ ಬಂಡವಾಳ ಭೂಮಿ ಬಂಡವಾಳ ಇತ್ಯಾವು ಇನ್ನು ಉದಾಹರಣೆ ಉಂಟ ದಿನೊಟ್ಟು 18 ಒರಂಬ ಒರಂಬ ಅವಲೇಕಂಡ ಬೇಕಂದಿಲ್ಲ ಆಯ್ತು ಮತ್ತೆ ನನ್ನ ಜನ ಒಳ್ಳೆಯದಾಗಿನ ಬೊಕ್ಕರೆಯನ್ನು ಹುಡೋರಿಯಾಗ ಕೊಂಡಾಯ್ತು ಜಾತಿ ಬೇಗ ಉದಾಹರಣೆಗೆ ಸರ್ಪಸೂಕ್ತ ನೋಡ್ಕೊಂಡು ಹಾಕೋದು ಐಟ್ಲಂತಿನ 40 ಜಾತಿಗಳಾಗಿ ಬೇಗ ಮಾಡ್ತಾ ಹೋಗೋದು ಒರಿಯಾಡ ಕೂಡ ನೆಚ್ಚರು ಒಳ್ಳೆಯ ಬೊಕ್ಕರಾಡ ಪೂಜೆ ಆಯ್ತು ಮಕ್ಕಳು ಬೇಕನೇ ಒಂದು ಉದಾಹರಣೆಗೆ 30 ಕಿಲೋಮೀಟರ್ ಬರ್ತಾರೆ ಸರ್ಪಸೂಕ್ತ ಬ್ಯಾರು ಇಂದರ ಮೊದಲ ಮಾಡ್ತಾರೆ ವಾ ಊರು ಮರ್ದೊಂದು ಹೊಲ್ಕೊಂಡು ಅಂತ ಗೊತ್ತಿತ್ತು ನಮ್ಮ ಜಾಗ ಇಂಥ ಲಕ್ಷಣ ಇಂಥ ಮನುಷ್ಯನೇ ಭೂಮಿ ಸ್ಪರ್ಶ ಪಡೆಯಚ್ಚಿ
ನಮ್ಮ ನಮ್ಮ ಏಪ ಭೂಮಿ ನಡಪು ಜನ ನಮ್ಗೆ ರೋಗ ಬರ್ತದಿಂದ ಐತೆ ಅರ್ಥ ಭೂಮಿ ಇತ ಒಂದು ಕರೆಂಟ್ ಉಂಟು ಕರೆಂಟ್ ನಮ್ಮ ಮುಟ್ಟಿನಾಗ ಜೋಡದೆ ಬಾಡ್ನು ನಮ್ಮನ್ನು ಅವು ಮುಟ್ಟಿರವಲ್ಲಿ ಅಂಚನೆ ನಮ್ಮ ಈ ಭೂಮಿ ದಿಕ್ಕಿನಿಂದ ನಮಗೆ ಸೂರ್ಯನಂದು ನಮ್ಮ ಶರೀರದಾಗಿ ಭೂಮಿ ಬೀಳ್ಬೋದು ಐದು ಮಾಡೋದು ಭೂಮಿ ನಡ್ಬೋದು ಉದಾಹರಣೆಗೆ ನಮ್ಮ ಎರಡು 3 ಜನ ಉಂಡ ನಾನು ಕೊಡೆ ಬರ್ತವನು ಈ ಜೋಡು ಮಾಡೋನು ಆ ಜೋಡು ಮಾಡಂಗ ನಡಬೋದು ಅದು ದೊಂಬ ಸೇರಿ ಜೋಡು ಪಾಡಂಗ ಎತ್ತಿನಾಗಿ ದೊಂಬ ಹಾಕಿನಲ್ಲಾಗಿ ಚಮಡಿ ಅದು ಪಂಡ ಭೂಮಿ ಬೀಳಿ ನಮಗೆ ಕೊಡೆ ಮಾಡ್ತೀನಿ ಹೇಳ್ಬೇಕು ಬೇಕಾದ್ರೆ ಶುರು ಆಗ್ತಾ ಜೋಡು ಪಾಡಂಗ ಕಾಲಿನ ಮುಂದೆ ಅದು ಬೇಕಾಗಿಸಿ ಅದು ಭೂಮಿ ಬೀಳಿ ಜೋಡು ಪಾಡಿನ ಎಂಚ ಬೇಕಾಗ್ತದೆ ಆ ಜೋಡು ಪಾಡಂಗ ಭೂಮಿಯ ಮೇಲೆ ನಡುತ್ತದೆ ಆಗ ಬೇಕಾಗಿಸಿ ಅನ್ನಿಟ್ಟು ಇತ್ತ ಭೂಮಿಗೆ ನಡಪೋಣದಲ್ಲಿ ದಿನಕ್ಕೂ ಹೊರಲ್ಲ ಭೂಮಿಯ ಮೇಲೆ ನಮ್ಮ ನಡಪೋದು ಉದಾಹರಣೆಗೆ ಎಂಕುಳು ಯಾನು ಶಾಲೆ ಬಂದಾಗ ಮೂಜಿನ ಕ್ಲಾಸ್ ಒಪ್ಪನಾಗ ಪೂರ ಇಡೀ ಶಾಲೆ ಜೋಗ್ಲಿ ಪೂರ ಗಜ್ಜಿ ಪೂರ ಬೇರೆ ಇಟ್ಲ ಗಜ್ಜಿ ನಾರಮಾನಿ ಕೈತಲ್ಪುಲ್ಲ ನಾದು ನೆಟ್ಟು ಎಮರ್ಜೆನ್ಸಿ ವಾ ಡಾಕ್ಟರ್ನಾಗ ಐತೆ ಮಾಡ್ಕೊಂಡು ಆಡಿಸಿ అయితే మారితే ఎరుమే దాన్ని బెచ్చవిచ్చాము ఎరుత్తాన్ని వ్యక్తి ఎరుమే దాన్ని బెచ్చవిచ్చ ఆయన పూజ నమ్మ పూజ గారులు పూజరా అగ్లగించిన ಆಟಿ ನೇಜಿ ಬಂದತ್ತ ಸೋನೋಡು ಆಟಿ ನೇಜಿ ಸೋನೋಡು ಎತ್ತಿ ಹೋಗಾಯ್ತು ಪೊಲಿಕೆ ಕೊಡತ್ತ ಪುಡಾದ ಗೆಂಗೆ ಎಲ್ಲ ಆ ಪೊಲಿಕೆಯನ್ನು ಕೊಡತ್ತದೆ ಅರ್ಕಂಜಿದ ಮಾಡಿ ತರೀತದೆ ಪೂಜೆ ಪೂಜೆ ದಿನ ಅದಕ್ಕೆ ಅರ್ಕಂಜಿದ ಮಾಡಿದ ಪೂಜೆ ಆಸ್ಪತ್ರೆಗೆ ಓಡಾಡವು ಮಾಡಿದ್ರೆ ಆಸ್ಪತ್ರೆಗೆ ಕೊಡೋಣ ಇತ್ತ ಬೊಂಡದ ಚೆಪ್ಪುನು ಗುದ್ದು ತರಸ ದುಮ್ಮು ಬೊಂಡ ತಿಕ್ಕು ಹೇಗೆ ಮಾಡೋದು ಅರ್ಕಂಜಿದ ಮಾಡಿ ಏತು ಸುಲಭದ ಮಾಡ್ತಿ ಅದೇ ಇತ್ತ 12 ಮಾಡ್ತೀರ ಬೇರೆ ಲಾಂಚಿನ ಗಜ್ಜಿ ಗುಡಿಯರಲ್ಲಿ ನರಮಾನಿ ಕೈತಾ ಉಂಟಾಗ ಇಡೀ ಶಾಲೆಲ್ಲ ನಾದಿರು ಆ ಗಜ್ಜಿ ಕೂಡ ಉನಿಯನ ಸಾಲ ಹೇಸಿಗೆ ಅప్పుడు ಹೋಗ್ತಾರೆ ಅದಕ್ಕೆ ಅವು ಎರಡನೇದಾಗಿ ಕೊಡ್ತೀರಾ ಯಪ ಹೆಚ್ಚಿನ ನಾನು ನಾನು ಅಂತೀವಿ ಇದೆ ತಡಿಬೋದಾಗ ಒಂದು ಇದಕ್ಕೆ ಆ ಅಂಬಿದ ಕಮ್ಮಿನ ಪರಿಮಳ ಆ ಪರಿಮಳವನ್ನು ತೆಗೆದುಕೊಂಡು ఆయన ಆರೋಗ್ಯ ಶುದ್ಧ ಅನ್ನೋದೇ ತರ್ತಾರೆ ಅದೈತೆ ಊರ್ಲ ಸಾಬೂನು ಪಾಡ್ದು ನೀರು తెచ్చి ಓಳು ಕಿಜಂಡೋಗಿ ಓಳು ಆ ಕಿಜತ್ತ ಕಮ್ಮಿನವರು ಕೂಡ ಹೊಸತ್ತು ಬತ್ತಿನಾಗಿ ಊರು ಕಿಜಣ ಮಾಡಿ ನಮಗೆ ಕಮ್ಮಿ ಆಗ್ತದೆ ಆ ಕಮ್ಮಿ ನೋಡು ಲಾಭದಲ್ಲಿ ನಮ್ಮ ಶರೀರ ಹೋಗ್ತಿತ್ತು ಮುಂಚೆನೆ ಕೆಲವು ನಮ್ಮ ಸಾಧನೆ ಬತ್ತಿಂದ ಏರೆಗಳ ಎಂಚಿನೆನ್ನ ಮಲ್ಕೋಗಿ ಉದಾಹರಣೆಗೆ ಗಾಣಿನ ಭಾಗವತಿಯರ ಕಾರಣದಾದಲ್ಲಿ ನನ್ನ ಅಂಗಡಿಗಳು ಅಂತ ಬರೋಕ್ಕೆ ನಾನು ಓದೋದು ಓದುತ್ತೇವೆ ಮಲ್ಲೂರು ಯಕ್ಷಗಾನ ಶುರುವಾದ ಜಾಣಲ್ಲಿ ಬಂಗದಂದೇನು ಬಂದರೆ ಯಾನ ಮಕ್ಕಳು ಕೊರಗಪ್ಪನು ಅಂತ ಇರ್ಬೋದು ಓದು ಪಿರಬಣ್ಣ ಅಪ್ಪ ಗುರೂಜಿ ಕಾಲೇಜ್ ಬಸ್ ಸ್ಟ್ಯಾಂಡ್ ಒಂದು 3-4 ಜನ ಪುರಬಂದಿಗಳು ಮಲ್ಲೂರು ಯಕ್ಷಗಾನ ಇಲ್ಲ ಬಿಜೆನ ಹಾಕಿದ್ದಲ್ಲ ಪುಡಿ ಕುಂತಲ್ಲ ಅದು ನೆರ್ಪೂಜೆನ 15 ಜನ ಮನೆ ಬಂದಿಲ್ಲ ಅಂದರೆ ದುಃಖವಾದ ಜನಗಳ ಆಯ್ತಾ ಮಧುರನವರು ಗುರು ಬರ್ತಾರೆ ಪ್ರಕಾಶ್ ಅಂತ ಬಾಯ ಒಂದು ತಿಂಗಳ ಬಂದಾಗ ಪುರವೈದ್ಯಗಳು ಇಲ್ಲ ಮಂಡ ಸುದ್ದ ಮಾರ ಈಗ ಪುರಿಗುಂಟುನಾ ನೆನಪು ಜನ ಪೆಟ್ರೋಲ್ ಜನ ನಾನು ಅಪ್ಪನ ಕಾಲೇಜ ಬಸ್ ಸ್ಟ್ಯಾಂಡ್ ಉಂಟು ಬಂದೆ ನಾನು ಒಂದು ದಿನ ಅಲ್ಲ ಆ ಈಶ್ವರ ದೇವರನ್ನ ನೆಟ್ಟು ಜಾಗಂತ ಮತ್ತೆ ರಂಗಸವನ್ನು ಬಿಟ್ಟು ಒಂದು ವೇಷದಲ್ಲಿ ಪಂಡ ಚೆಂದ ಬಂದಿರಲಿ ಯಾವ ಬೀಳ್ತೇವೆ ಇನ್ನು ಇದಕ್ಕೆ ಬಾಧ್ಯತೆ ನಾನು ನಂತಂದ ಕೂಡ ನಾನು ಇಲ್ಲಿ ಸುಧಾರಣೆ ಬರೆಯಲಿದ್ದಾನೆ ಭಾಗವತರ ಇದ್ದಾರೆ ಆಯಿತು ಗುರು ಇಟ್ಟಿದ್ದು ನಮ್ಮ ಪ್ರತಿಯೊಂದನ್ನು ಕಲ್ತಂಡ ನಮಗೆ ಗುರುನ ಇದು ಆಗ್ತದೆ ಅಪ್ಪನ ಗುರು ಆರಾಮಿದ್ದಾರೆ ಗುರುಗ ಅವ ಗುರುಗಳಿಂದ ಏರ್ಲ ಕಾಪುಲ ಕುಳಿತು ನಾನು ಜೋಕುಳಿಗೆ ನಾನು ದಯ ಅಂತಂದ್ರಿಂದ ಜೋಕುನ ಸುರಿತ ಕಣ್ಣೆ ಕಡ್ಡೆ ಜೋಕುನ ಪ್ರತಿಯೊಂದೇನ ಅವು ಅಪ್ಪೆಲ್ಲ ಉಮ್ಮೆಲ ಇದನ್ನು ಸಮ ನೆನಪಿದೆ
ಇದಕ್ಕೆ ಕಣ್ಣು ಜೋಕಂದ್ರೆ ಅವು ಅಪ್ಪೆ ಅಮ್ಮ ಅವೇರಂತ ಕನ್ನಡ ಅಪ್ಪೆ ಮಾಡಿ ನಮ್ಮ ರೂಪ ಅದು ನಮ್ಮದಾದ ನಮಗೆ ಕಲ್ಪನೆ ಮತ್ತು ಸಾಧನೆ ಆಗಿಲ್ಲ ಮಗ ಆಟಿ ತಿಂಗಳು ಬಂದಾಗ ಆಟಿ ತಿಂಗಳು ಬಂದ ಅವರು ಮಧ್ಯಾಹ್ನ ಬರ್ತಾರೆ ವರ್ಷ ಬರ್ತಾರೆ ದುಂಬು ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಇತ್ತು ಚಳಿಗಾಲನೇ ಬೇಸಿಗೆಗಾಲ ಮಳೆಗಾಲ ಬೇಸಿಗೆಗಾಲ ಚಳಿ ಆಟಿ ತಿಂಗಳು ಪ್ರತಿಯೊಂದು ವಸ್ತುವಿನ ಪ್ರತಿಯೊಂದು ಸೊಪ್ಪು ಕಂಡ ಮಾತ್ರ ತಿನ್ನೋದು ಐಟ್ಲ ಕೆಲವು ವಸ್ತುವಿನಲ್ಲಿ ಆಟದ ಅಮಾಸೆ ಪಕ್ಕನೇ ತಿನ್ನೋದು ಉದಾಹರಣೆಗೆ ನಮ್ಮ ಮಂಜಲ್ ಕೆರೆ ಅಂತ ಗಟ್ಟಿ ಮಾಡ್ಬೋದು ಅಲ್ಲಿನ ಆಟದ ಅಮಾಸೆ ಒಂದು ತಿನ್ನೇರ ಬಂದು ಐದು ಪಕ್ಕನೇ ಒಂದು ತಿನ್ನೋದು ಮಲ್ತಿಂದಾಗ ಅಲ್ಲಿ ತಗ್ಗಿಯಾಗಿ ತಿನ್ನೋದು ಇದು ಯಾಕೆ ಮಂಜಲ್ ಕೆರೆ ಅಂತ ಗಟ್ಟಿ ಮಾಡ್ತಿದ್ದಾಗ ಅದು ತಗ್ಗಿಯಾಗಿ ಹಿಡಿಯಾಗಿ ತಿನ್ನೋಕ್ಕ ಮಾತಾಡಿಲ್ಲ ಕೊಡುವುದು ಚಿಕ್ಕ ಮಂಜಲ್ ಕೆರೆ ಪಲಾಗ ನಿಂತು ಅವು ಆರೋಗ್ಯದ ಹಾನಿ ಅದು ಚೌತಿಗೆ ಮಾತ್ರ ಮಾಡ್ತೀವಿ ಅದೇ ಊಟ ಮಾಡ್ತೀವಿ ಇದು ಗಾಯ ಆಟಿ ತಮಾಸೆಗೆ ಚೌತಿಗೆ ಇನ್ನೊಂದು ಮಾತ್ರ ಗಾಯ ಮಾಡ್ಕೊಳ್ಳೋದ್ರಿಂದ ಹಿರಿಯಾಗಲೇ ಹಿರಿಯಾಗ ಮಾಡೋದು ಒಂದು ಅದು ఒక ಕಂಡೆಯಿಂದ ಕೆಲವೊಬ್ಬರ ಆಟಿ ತಿಂಗಳು ಗಾಯ ನಮ್ಮ ತಿಂಪಾಗಿಲ್ಲ ಒಂದು ವರ್ಷವು ಗೋಡಾಪುನಂಚಿನ ಪೂರಾ ಶಕ್ತಿನ ಐದು ಗೋಡದೆ ಈಗ ಪಾಲಕ ಮರ ಕಾಟಿ ಏಪದಪ್ಪುಡು ನಾವು ಆಟಿ ತಮಾಸೆ ದಾನಿ ಪಾಲಕ ಕಸ ಮಾಡೋದು ನಾವು ಇದು ಒಂದು ಮರಜ್ಜ ಅದು ಕೆತ್ತೆಜ್ಜ ಅದು ಗುಡ್ಡಿನ ರಸಜ್ಜ ಹಾಗೆ ಪಾಲದ ಕೆತ್ತದ ಆಟಿ ತಮಾಸೆ ದಾಂಡೆ ಪರೋಡು ತಾರೆದಾಗಲ್ಲಿ ತಿನ್ನೋಡು ಒಂದು ಪರೋಡು ತಾರೆದಾಗಲ್ಲಿ ತಿನ್ನೋಡು ಇದು ಆಣಿದ ಬರೋದೇ ನಮ್ಮ ಹುಳ ಇದ್ದು ಪುನಃ ಪ್ರತಿಯೊಂದು ಕಲ್ಮಸವನ್ನು ನಮ್ಮದು ದಾಖಲೆ ಮಾಡ್ಬೋದು ತೇವು ಆಟಿದೆ ತಿನ್ನೋಡ್ತಾರೆ ಐದು ತೇವು ನಮ್ಮ ಇಲ್ಲ ಬಾಕಿ ಉಂಟು ನಮ್ಮ ಬಂದಿದ ವೈಪುಣಂದಿನ ಪ್ರತಿಯೊಂದನ್ನು ಕರಕರ ತುಪ್ಪು ತೇವು ಮಾಡಿದ ಐಟ್ಲ ಕಾಡ ತೇವು ಕೊಂಡ ಮರ ತೇವು ಕೊಂಡ ಈಗ ವಿಶೇಷವಾದ ಶಕ್ತಿ ಇತ್ತ ಕಾಡ ತೇವಲ ಗೊತ್ತಿದ್ವಿ ಮರ ಸೇವಲ ಗೊತ್ತಿದ್ವಿ ತೇವು ಮಾತಾಡೋದು నేను తినేದ కొందరు పొట్టు కొడుతుంది అది పెయింట్ అయిపోదు ಬಂದ ಮಧ್ಯಾಹ್ನ ಪೂಲ ಅರ್ಧ ಗಂಟೆ ಹಿಡ್ಕೊಂಡು ಕೊಂಡದ್ದು ಕಜಿಪಾಸು ಮಧ್ಯಾಹ್ನ ಮಕ್ಕಳ ಪುಸ್ತಕ ಕೊಡ್ತೀನಿ ಅದೇ నేను ಡ್ರಾಯಿಂಗ್ ಮಾಡ ಈ ನಮ್ಮ ತಿಂಪುನ ಕೆಲವು ನೆಟ್ಲೋಡಿ ದುಂಬು ತಂಜನ ತಿನ್ನೋದಿಕ್ಕೆ ಮತ್ತೆ ಜೋಕುಲು ತಂಜನ ನೆನ್ನಾಗ್ತಾವು ಮಡ್ಚಿ ಎಟ್ಟು ಇತ್ತು ನಾನು ಪಂಡ ಅಂಚಿನ ಅರಿ ಆಗ್ತಾವೆ ಆ ಅರಿ ಪೊರ್ಲು ಉಂಟು ತುಯ್ಯರೆ ಎಟ್ಟು ತಿನ್ನುತ್ತಾವೆ ಮಿಷಿನ್ ಬ್ಯಾಕ್ ನಾನು ಇತ್ತೆ ದುಂಬು ಒರಿ ತಿಂಪುನ ನುಪ್ಪುನು ಇತ್ತೆ 5 ಜನಕ್ಕೆ ಹೆಚ್ಚಾಗ್ಬೋದು ದಿನೇ ಆಫೀಸ್ ಬಡ ಆಗ್ಬೋದು ದಿನೇ ಆಫೀಸ್ ಪಂಡ ಇಟ್ಟು ಆ ರುಚಿ ಇಚ್ಚಿ ದುಂಬು ಎಡ್ತದೆ ಮತ್ತೊಂದು ನನಗೆ ದಿಕ್ಕದ ಗೋಡೆಗೆ ಹೋದಾಗ ಸುರುಕು ದಿಕ್ಕೇಲನ್ನು ನಮ್ಮ ಮುಟ್ಟುದು ಫುಡ್ಡೋಡು ನೋಡ್ಬೋದು ಅವು ಇತ್ತ ಯಾನು ಒಂದು ಇಲ್ಲಡೆ ಬಿನ್ನೆರ್ ಲೆಕ್ಕಂದು ಪೋಂಡ ಎಂಕ್ ಇಡೀ ಇಲ್ಲು ತಿರುಗುನ ಹಾಕ್ಕೊಂಡು ದಿಕ್ಕದ ಗೋಡೆಗೆ ಹೋಗುನ ಹಾಕಿಚ್ಚಿ ದಯಜ್ಜಿ ದಿಕ್ಕದ ಗೋಡೆ ಬಂದ ದೇವರ ಕೋಣೆಯಲ್ಲಿ ಪಟ್ಟು ಹೆಚ್ಚಿನ ಬೆಲೆಗಳು ನಾವು ನಮ್ಮ ಇಡೀ ಇಲ್ಲದ ಆರೋಗ್ಯವನ್ನು ಸರಿ ಮಾಡ್ಕೊಂಡು ಅವು ಒಂದು ಪುಣ್ಯಕ್ಷೇತ್ರ ಅಡೆಗೆ ಬೊಕ್ಕರಿ ಪೋಯರಜ್ಜಿ ಇಲ್ಲ ತಗೊಳತ್ತಂದ್ರೆ ಯಾನತ್ತೆ ಹೊಸತಿ ಬಿನ್ನೇರು ಬತ್ತಿನ ಅಡೆ ಪೋಂಡ ನಿಖಿಲೆನ್ನ ವಾಸನೆ ಪೂರ ಆಯ್ಕೆ ಅಭ್ಯಾಸ ಆಗ್ತದೆ ಎನ್ನ ವಾಸನೆ ಅವು ಶುದ್ಧ ಮಲ್ಕೊಂಡೆ 24 ಗಂಟೆ ಹೋಗೋದು ಇದು ನಮ್ಮೊಂದು ಕೋಳಿದ ಅಂಗಡಿಗೆ ಹೋಗ ನಂಗೆ ಫೋನಾಗ ಅವ್ರು ವಾಸನೆ ಆಗ್ತದೆ ಅವಳು ಎತ್ತಿನಾಗಲಿ ವಾಸನೆ ಬರ್ತಿದ್ವಿ ಕೋಳಿದಂಗಡಿ ನಮ್ಮ ಹೊಸತು ಹೋಯಿನಾಗಿ ಹೊರ ಉಂಟು ಹೋಗ್ಕೊಂಡು ಆಗ್ತೀವಿ ಅಂಚೆನೆ ನಮ್ಮ ದಿಕ್ಕದ ಒಡಿಗೆ ತುಳು ಟೆಂಚೆ ಆಡ್ಬೇರೆ ಡಿಪೆಂಡ್ ಮಾತಾಡ್ತಾ ಬಂದ್ಬೇರೆ ಹಾಂ ಕಾಲ ಹಾಂ ಸರಿ ಅವಳೆ ನುಪ್ಪು ಕಾಪಿನ ಕೈ ಸೆಟ್ಟಿಂದ ತೈಕು ಇಂಚಿನ ಅಂತೀರಿ ಹಾಂ ಸತ್ಯ ಇನ್ನೇನು ಪೂರ ನೆಂಪುದಿ ಬರೋದು ನಮ್ಮ ಕೆಲವು ಐದು ಗೋಕ ಅಡ್ಡಿ ಅಡಿ ಏತೆ ನಮ್ಮನೆ ದಡ್ಡಿ ಅವರು ಬರೀರಿ
ರೊಟ್ಟಿ ಗೊತ್ತಾ ಇವರು ತರಬುಚ್ಚಿನ ಬಂದರೆ ಕೊಂಚ ಉತ್ತಾರಣಗಳು ಗೊತ್ತಿ ರೊಟ್ಟಿ ಏತ ನಮ್ಮನೆದ ಮಾಡ್ಬೋದು ಅಡ್ಡಿ ಅಡ್ಡೆ ಬರ್ಸಿ ರೊಟ್ಟಿ ಕಪ್ಪರ್ ರೊಟ್ಟಿ ಗೊತ್ತಾ ದುಂಬು ಬಿನ್ನೇರು ಬತ್ತಿನ ಎಂಚಿನ ಎಂಡ ರೊಟ್ಟಿ ಒಂಜಿ ಕೂರ್ದ ಕಜಿಪು ಅವು ಭಾರಿ ಮಲ್ಲ ಒಂದು ಇತ್ತ ದಿನಲ್ಲ ಕೋರಿ ತಿಂತೇವೆ ದುಂಬು ಕೋರಿಲ್ಲ ರೊಟ್ಟಿಲ್ಲ ಅನ್ನೋಲ್ಲ ಅವು ಒಂದು ಇಲ್ಲದ ಬತ್ತಂದ ಆ ಕೊಂಡೋಣ ಮೋಟೆ ತೆಲಿಕೆನೆ ಬೇರೆ ಬಿನ್ನೇರು ಬತ್ತಿಂದ ಬಂಗಾಪುನಲ್ಲಿ ಕೂಡ ತೆಲಿಕೆ ಅಂತಲ್ಲ ಮೋಟೆ ಈತ ಬಂಗಾಪುನ ರಕ್ಷಣೆ ಬಿನ್ನೇರು ಬತ್ತಿನಾಗ ದುಪ್ಪು ಕೊಡ್ರೆ ಅಂತ ಅಂಚ ಈ ದೋಸೆ ಅತ್ತೆ ತೆಲ್ಲವು ಏಕೆ ನಮ್ಮನೆದ ತೆಲ್ಲವು ಮಲ್ಪೋರು ಇದಿಲ್ಲ ತೆಲ್ಲವು ದೋಸೆ ಅತ್ತೆ ತೆಲ್ಲವು ಹಾಂ ಮಡಿಕೆ ತೆಲ್ಲವು ಹಾಂ ಅದಕ್ಕೆ ರುಚಿ ನನ್ನ ಕ್ಲಿಯರ್ ತಿಕ್ಕೊಂಡು ಹಾಂ ಪೆಲಕಾಯ್ದಂತೆ ಇದು ಪೆಲಕಾಯಿ ಖುಷಿ ಆಗುತ್ತೆ ಇತ್ತೆ ಪೆಲಕಾಯಿ ಏರ್ಲ ತಿಂದು ಪೂಜೆ ದುಂಬು ಆಗ ಬಂಜಿ ತಿಂಜೋಡನ್ನ ಗುಜ್ಜೆದಾಗ ಹಚ್ಬೇಕು ಗುಜ್ಜೆದಾಗ ಹಚ್ಬೇಕು ತಿಂದು ಬೊಡಿಯೇರಲ್ಲ ದುಂಬು ಇತ್ತ ಗುಜ್ಜೆದಾಗ ಹಚ್ಚಿಪು ಮಲ್ಪು ಜಿನ್ನ ತಿನ್ಪುಗಳು ಐತ ಪೆಲತ್ತರೆಡು ಪುಣಂಚಿನ ಶಕ್ತಿ ನಮ್ಮ ಶರೀರಗಳು ವಾ ವಸ್ತಿರ್ಲಜ್ಜಿ ಪೆಲತ್ತರಿ ಅಂದಪ್ಪ ಐತಿತ್ತಿನಂಚಿನ ಶಕ್ತಿ ವಾ ಪಂದೆಟ್ಲ ನಮ್ಮ ಶರೀರ ದಿಕ್ಕುಚು ಅವಿನ ಪೆಲತ್ತರೆ ತಿಂತಾರೆ ವಾಯಿಲಾಗ್ತದೆ ಮಂಜಿ ಉಪ್ಪೇರು ಇಂಚ ಉಪ್ಪೇರು ದುಂಬು ದಕ್ಕಿ ಉಪ್ಪೇರು ಸರ್ ಅಂದಪ್ಪ ಈ ಒಡನೆ ಅದು ಅದನ್ನ ದುಂಬಾಗ ಮಾಯಿ ಮುಟ್ಟಲ್ಲ ಎಲ್ಲ ಸಾಲ್ತಾನೆ ಅವು ಒಂದು ಉಪ್ಪಿಲ್ಲ ಹೇಗೊಂತ ಮಣ್ಣು ರಾಶಿ ಬಾಯಿ ಪೆಲತ್ತರೆ ಹೋಗಿ ತಿನ್ನ ಹೋಯ್ತು ದಕ್ಕ ನಾಚಿ ಅದೇ ಒಂದು ಪೆಲಕಾಯಿ ದಕ್ಕೊಂಡು ಇದು ಮಾತ್ರ ಆಯ್ತಾ ರಚ್ಚ ಕೂಂಜಿ ಇನ್ನೊಬ್ಬರು ನೆಟ್ಟು ಬಾರ್ದ ಇನ್ನು ಚಟ್ನಿ ಇನ್ನೊಬ್ಬರು ಮಾತು ಇನ್ನೊಂದು ಇತ್ತ ನೀರು ಬಾರ್ದಿನ ಕುಕ್ಕೊಂಡ ನೀರು ಬಾರ್ದಿನ ಬಜಕಾಯಿ ಉಂಡ ನೀರು ಬಾರ್ದಿನ ಕೆಲವು ವಸ್ತುಗಳುಂಡ ಓ ಅಡ್ತಿ ಅಡ್ತಿ ಚಲ್ಲಂಗಾಯಿ ತರಂಗಗಳು ಅಡ್ತಿ ಚಲ್ಲ ಇತ್ತ ಒಂದಿಲ್ಲ ಇಚ್ಛೆ ಇಂದೇನು ಪೂರ ತಿಂದು ಆ ಕುರಿದಿನ ನಮ್ಮ ತಿಂದಂಡ ನಮ್ಮ ಶರೀರವು ವಾ ಸೀಕಲಚ್ಚಿ ಇಂದು ಕರಂಡ ಬಿಡಿ ಇಂದು ಪೂರ ಇತ್ತ ಏರಿಂದೇನು ಪೂರ ತಿಂತಿದ್ದೀರ ಅಗಳು ನಿತ್ಯ ದುಮ್ಮು ಒಂಜಿ ಸೀಕ ಬರೋಟ ಒಂಜಿ ವರ್ಷವು ಅಜಿಪ ವರ್ಷವರ ಒಂಜಿ ನೆಟ್ಟು ಬರ್ಬೋದು ಇತ್ತ ವರ್ಷೋಡು ಇಡೀ ಇಲ್ಲ ಆ ಗ್ರಾಮಡು ಸಿಕ್ಕಬಹುದು ಈಯೋಡ ಆಯನಂಚಿನ ಒಂದು ನನ್ನರತಿ ಕೊಡ ನನ್ನ ನಂಗೆ ಅಜಿಪ ಸಂವತ್ಸರ ಹೋಗ್ಕೊಂಡು ತೆದುಮಾಗ ಒಂದು ವರ್ಷ ಉಂಟು ಅವು ತಿಕ್ಕೊಂಡು ನನ್ನ ಮಕ್ಕಳ 30 ವರ್ಷ ಹೋಗ್ಕೊಂಡು ಇತ್ತೆ ಆಚಾರದ ಒಂದು 2 ಅಣ ಇಚ್ಚು ಗೂವೆಲ್ದ ನೀರಿಚ್ಚು ಇತ್ತೆ ಪುಣ್ಯನಾಗಲೇ ಬೇಲೆ ನೆಚ್ಚು ದುಂಬು ನೀರು ಒಯ್ಪೇರ ಇರ್ತೇನೆ ಅಲ್ಲಿ ಸೊಂಟೋಡು ದಿಯರ್ ಇರ್ತೇನೆ ಉಳಾಯಿ ಕೊಡೆಯರ್ ಇರ್ತೇನೆ ಬೆಂದರಿಗೆ ಮೈಪೇರ ಇರ್ತೇನೆ ಕುಂಟು ಅಡ್ಡೆರ ಇರ್ತೇನೆ ಇತ್ತ ಕುಂಟಾಡು ನೀರು ಹೆಚ್ಚು ಬೆಂದರಿಗೆ ಸುಮ್ಮಲ್ಪೇರ ಇರ್ತೇನೆ ಫುಲ್ಲುದು ಆ ಬೆಂದರಿಗೆ ಸುಮ್ಮಲ್ಪನ ಇರ್ತದೆ ಅದನ್ನು ದಿಕ್ಕಲಿಗೆ ಸುಮ್ಮಲ್ಪನ ಆ ಕಣಕ್ಕೆ ಪುಗೆಟ್ಟು ಆ ಶರೀರವು ಬೇತೆ ಬೇತೆ ಆ ಕಣಕಿನ ಪುಗೆಟ್ಟ ಲಾಭ ಅದಕ್ಕೆ ತೆಮ್ಮ ಬರ್ಕೊಡಬಹುದು ಆ ತೆಮ್ಮ ಬೆಟ್ಟಿನ ಆ ಬೇತೆ ಬೇತೆ ಜಾತಿದ ಬೇತೆ ಬೇತೆ ಕಣಕ್ಕೆ ಪುಗೆಟ್ಟಿನ ಲಾಭ ಉಂಟು ಇತ್ತ ಸೂರು ಕರಿಚು ಮೀನು ಮಾಡ್ಕೊಂಡು ಉಂಟು ತರಕಾರಿ ಮತ್ತು ಶರ್ಮ ಮೂಲ ಉಂಟು ಜನ ಹುಳು ದುನಿಯರಿದ್ದು ಉಂಟೊಂದೇ ಉಂಟು ಕೈ ಕಾಲು ನಡಿನೇ ಇದ್ದು ಪೂರಾ ಕಾಲು ಬೇನೆ ಇತ್ತು ಕಾಲು ಬೇನೆ ಬೇಲೆ ಕೊಡ್ತಿದ್ದೀರಿ ಹುಲ್ಲರಿದ್ದು ಕುಟ್ಟ ಕುಳಿದು ಹೂಳದು ಕದಿಪು ಕಡೆಯರಿದ್ದು ಇಂಚ ಒಟ್ಟು ನಾನು ಗಿರ್ಬೋದು ಬೇಜಾರು ಮಾಡ್ಕೊಚ್ಚಿ ಅಂತ ಬಂದಿಲ್ಲ ಕೊಡಲೇನಾಗಿ ಅಂದೆಲ್ಲ ಅಂದು ಬಂದೆ
ಇದು ಏನಾಗುತ್ತಲ್ಲ ಸೊಂಟ ಬೇನೆ ಗಂಟು ಬೇನೆ ಶುಗರ್ ಇಂದಕ್ಕೆ ಮರ್ದ ಅಕೇರಿ ಹಾಕಿನ ಇನಿ ಊಟ ಎರಡಜ್ಜಿ ಇಂದಕ್ಕೆ ಮರ್ದೆ ಇಜ್ಜಿ ಮರ್ದೆ ಹಾಕಿನ ಉಳ ಬಿತ್ತದೆ ಹೋಗಿ ಉಂಟು ಅದು ಮಲ್ಪುಣೆಟ್ಲ ಅದು ಕುರುಣಿಟ್ಲ ಬೇತದಾದ ಬೇತದಾದ ಪಾಯಿಂಟ್ ಇತ್ತು ಕೇಳಿ ಅದು ಉತ್ತರ ಹೋಗ್ತದೆ ಆರೋಗ್ಯದ ಬಗ್ಗೆ ಕೇಳುವುದಲ್ಲ ಬಗ್ಗೆ ಇತ್ತು ಅಂತ ಕೇಳೋದು ಮುಕ್ತವಾದ ಕೇಳೋದು ಇವಾಗ ಒಂದೇ ಲೆಕ್ಕ ಕನ್ನಡ ಮಾಡ್ಕೊಳ 40 ನಂಗೆ ಬುದ್ಧಿ ಒಂದು ಜ್ಞಾನ ಕಮ್ಮಿತ್ತಿನಾಗೆ 40 ಬುಡಂದ ಜಿನೋಲ ತಿಮರದ ಒಂದು ಕೊಡುಗಿ ನೋಡಿ 40 ದಿನ ಅವು ಹಾಗೆ ಮರ್ದ ಮಲ್ಪರಿದ್ಯ ಜ್ಞಾನೋದಯ ಆಪುಂದು ಅದಕ್ಕೆ ಆತ ಮಹತ್ವವೈನದು ಬೆಕ್ಕಿ ತಿಮರೆ ಕದಿಕೆ ತುಂಬೆ ಕೊಂచెం ಅಡಿ ಇಂಚಬಹುದು ಅಡಿಟ್ಟು ನೀರು ಜಪ್ಪು ಪಜ್ಜಿರಿಡಿ ಗೆಂಜಿನ ಪಜ್ಜಿರಿ ಗೆಂಜಿನ ಪುಲಾರ ಬೊಕ್ಕೊಂದು ಪಜ್ಜಿರಿ ಉಂಟತ್ತೆ ಇಂಚ ಗೂರ್ಬೋದು ಅಡಿಟ್ಟು ಬೇರೆ ಈತ ನೀರು ಜಪ್ಪು ಕಣ್ಣಿಗೆ ಬುಡ್ಪಿನಿದು ಹಾಂ ಇತ್ತಂದ್ರೆ ರೋಟಿ ಇತ್ತ ನಿಕ್ಕದಾನ ವಯಜ್ಜ ಅವ್ರು ಕಣ್ಣಿಗೆ ಬಿಡ್ತಾರ ನಿಮ್ಮ ಕಣ್ಣು ಬೇನೆ ಅಂದ್ರೆ ಬಿಡ್ಪಿನ ಬೇಡಿ ಅಂತ ಬರೀತಾರೆ ಅಡಿಟ್ಟು ನೀರು ಅದು ನಿಮ್ಮದು ಅಂದ ಆತ ಅಂದು ಫೋನಾಗ ಸ್ವಲ್ಪ ಒಂದು ಬೋಡು ಒಂದು ಪಜ್ಜಿಟ್ ಪಂಚಿನ ಅಂದ ಗೊತ್ತಾಗುತ್ತೆ ಕಣ್ಣು ಬೇನೆ ಅಂದ ಅವೇ ಬಿಡ್ಬೇಕು ಬೇತೆಂಚಿನ ಕೇಳಿದ್ರೆ ಹೆಚ್ಚಿನ ಕ್ಯಾಲ್ಸಿಯಂ ಸಮಸ್ಯೆ ಗಂಟೆ ಎಲ್ಲೂ ಕೂಡ ಗಟ್ಟಿ ಹಾಂ ಕಾರಣದ ಅದೇ ನಮ್ಮ ತಿನ್ಪುಣಿಟ್ಟೆ ಪೊಡೆ ಅದು ಯಾಕಡೆ ಬಂದತ್ತೆ ಈತ ಬೇಕಾದ ಸಾಮಾನು ಉಂಟು ನಮ್ಮ ದಿಕ್ಕದಗೊಳ್ಳು ಓಮ ತಾತಾಯಿ ಉಂಟು ಇಜ್ಜಿ ಅವೇನು ನಮ್ಮ ತಿನ್ಪುಣ್ಣಜ್ಜಿ ಇನ್ನು ಕಜಿಪು ಹೋಮ ಮಾಡಿ ಶೀತ ಅಂದ ಜೋಕುಲೆಗೆ ಒಂದು ಹೋಮದ ಫಲದೇವಪ್ಪ ಅವ ಗಂಡತ್ತ ಯಜಮಾನಿ ಬಂದು ಮನ್ಪೋಡೆ ಹಿಂಗಾಗಿ ಮಾಡೋದನ್ನು ಕೊಡ್ಕೊಂಡು ನಾವು ತಾತ ತಗೊಂಡಿದ್ದಿಲ್ಲ ಅವ ತಾತಾಯಿ ಅಂಥವು ಎಡ್ಡನ್ನ ದಿನೋಲ ಪರಿಹಾರಜ್ಜಿ ತಿನಿಯರ್ಲಜ್ಜಿ ತುಲಾಯ್ತವ ನಿಮಗೆ ಗುಟ್ಟು ಕಜಿಪು ಅನ್ನ ಸಾಮಾನು ನಮ್ಮ ದಿನೋಲ ತಿಂಪು ಇತ್ತ ಕಮ್ಮೆನ ದನಿಬೋದು ಪೊಡಿ ಹಾಗೆ ಚಪ್ಪಿ ಬೇತ ಪಾಯಿಂಟ್ ಕೇಳಿದೆ ಅಸ್ತಮದ ಬಗ್ಗೆ ದಮ್ಮು ಕಟ್ಟು ನಮಗೆ ಕಾರು ಕಪ್ಪೆಗ ಬರ್ತೀವಿ ಕಾರು ಕಪ್ಪೆ ಬರ್ಕೊಂಡು ನಿತ್ರಾಣ ಅಂದ ನಿಜನಂದ ಕಪ್ಪೆ ಬರ್ಪಿಸಿ ಅವಳು ಮರ್ತಿ ಜೊತೆ ಕಪ್ಪೆ ಬರ್ಕೊಂಡು ಸರ್ತ ಜೊತೆ ದಾಳ ಹಾಪಿಸಿ ಏರೆಗೆ ಅಂದು ವಾಮೆ ವಾ ಕಾರು ಕಪ್ಪೆ ಬರ್ತದೆ ಆ ಮೇಕೆ ಜಪ್ಪೆರ ಒಳ್ಳೆ ಬೊಕ್ಕೊಂದು ಮೇಕೆ ಜಪ್ಪು ಸರ್ತಾವ ಜಪ್ಪು ಅಡ್ಡ ಜಪ್ಪು ಜಪ್ಪುನ ಬೊಕ್ಕೊಂದು ನೋಡಿದ್ರೆ ತೇಮ ದಮ್ಮು ಕಟ್ಟು ನೆಟ್ಟು ಏತೋ ಜಾತಿ ಒಂದು ಕೆಲವುದಕ್ಕೆ ಗುಯಿ ಮಾಡ್ಬೋದು ಕೆಲವುದಕ್ಕೆ ದಮ್ಮು ಕಟ್ಟೋದು ಕೆಲವುದಕ್ಕೆ ಒಯ್ ಕೆಲಸ ಮಾಡ್ಬೋದು ಕೆಲವುದಕ್ಕೆ ಪಾತಿರನ್ನಾಡ್ಬೋದು ಈ ಐನಿಂದ ಬೇತೆ ಬೇತೆನೆ ಬರ್ತಾವ ಅಂಚಾನ ನಿಕ್ಕಲಪ್ಪ ಕಪ್ಪಲ್ ಸೂಟಿತ್ತು ನಾವು ಚೂರು ಯಾಪ ಅವಳ ಅಗ್ಗಿಂದ ಹೋ ಸೂಟಿ ಅಂಗಡಿ ತಿಕ್ಕೊಂಡತ್ತೆ ನಿಕ್ಕಲಪ್ಪ ಉಂಡೆ ಪಜ್ಜಿ ಕಪ್ಪಲ್ ಎಲ್ಲ ದೈ ಮರ ತಲೆಗ ಇದು ಹೂ ಹಾಕೊಂಡು ಇಟ್ಟ ಇಂದು ಒಂಜಿನ ಮಾರ್ಗ ಇತ್ತಂಡ ಒಂಚೂರು ಯಾಪ ಒಂಚೂರು ಹಾಕಿಲ್ಲ ಆಯ್ತಾ ಕಂಡೆ ಈತ ಒಳ್ಳ ಮಡುಳ್ಳ ಬರ್ತಿದ್ದೆ ಉಭ್ಯಾಸಗ ಆಟ ಸೋಗಿದ್ದಲ್ಲ ಒಂದು ಅರ್ಧ ಚಮಚ ಅದಕ್ಕೆ ಬೆಚ್ಚ ನೀರು ಬಾರ್ದು ಏಪಲತ್ತು ದಿನೋಳ ಪಡೆದಿತ್ತು ನೆಕ್ಕಿದ ರಸಾಲ ಬರ್ತೇವೆ ಓ ಬಲ್ದು ನೆಕ್ಕಿ ಹತ್ತೆ ಕರಿಯ ನೆಕ್ಕಿ ಕರಿಯ ನೆಕ್ಕಿ ಅವರು ಬಲ್ದು ನೆಕ್ಕಿ ಹತ್ತೆ ತುಳಸಿ ಉಂಟದು ತುಳಸಿ ಎಷ್ಟು ಜಾತಿ ತುಳಸಿ ಉಂಟು ಪಂಡೆ ಹಾಂ
ಹಾಂ ಪಕ್ಕ ಕೃಷ್ಣ ತುಳಸಿ, ಹಾಂ ಸುರುಡೆ ಬಣ್ಣ ತುಳಸಿ, ಹಾಂ ಕರಿ ತುಳಸಿ, ಹ್ಞೂ ಹ್ಞೂ ಕಾಮ ತುಳಸಿ, ಹ್ಮ್. ಕೃಷ್ಣ ತುಳಸಿ, ಹ್ಞೂ ಬೊಪ್ಪಗೆ ಕಾಮ ಕಸ್ತೂರಿ ಅವೇನೆ ಹಾಂ ತುಳಸಿ. ಹಾಂ 7 ಜಾತಿದ ತುಳಸಿ ಉಂಟು. ಶ್ರೀ ತುಳಸಿ, ಲಕ್ಷ್ಮೀ ತುಳಸಿ, ವಿಷ್ಣು ತುಳಸಿ, ಕೃಷ್ಣ ತುಳಸಿ, ಈಶ್ವರ ತುಳಸಿ, ರಾಮ ತುಳಸಿ, ಗುಡ್ಡೆದ ತುಳಸಿ. ಗುಡ್ಡೆದ ತುಳಸಿ ತೂತಾರೆ ಮೊಳಗೊಳ್ಳ ಹಿರಿಯ ಹಾಕಲಿ ತುದ್ದದ ಹೂವಾಗುವುದು ಪೊಯ್ಯದಕ್ಕಂಡ ಅವೇ ಅದೇ ಹಿರ ಬಾರಿ ಪರಿಮಳ ಅವು ಕಾಡ ತುಳಸಿ ಮಲ್ಲ ದಯ್ಯಾರ ಹೂ ಮಲ್ಲ ಇಂದು 7 ಜಾತಿದ ತುಳಸಿ ಅಂಡ ತುಳಸಿ ಕಟ್ಟೆ ಮೂಜಿ ಬಾಗಿನ ಮಾತ್ರ ನಡ್ತೀನಿ ಗೋಪುರ ಹಾಂ ಕೃಷ್ಣ ತುಳಸಿ, ಲಕ್ಷ್ಮೀ ತುಳಸಿ ಇಂದು ಮೂಜಿ ಬಾಗಿನ ಮಾತ್ರ ನಮ್ಮ ತುಳಸಿ ಇಟ್ಟ ನಡಪ ಬಾಕಿದ ನಡೆಯುತ್ತೆ. ಶ್ರೀ ತುಳಸಿ ಎಂಚಂಡು ಶ್ರೀ ತುಳಸಿ ದಂಜಿ ಇಂದೇನು ಪಂಡ್ಲಂಗೆ ಅರಿವಿದ್ದಿದ್ದಲ್ಲ ಆಯ್ತಾ. ಶ್ರೀ ತುಳಸಿ ಬಂಡ ಅವು ಬಾಕಿ ತುಳಸಿ ಹಿಡಿದು ಬೊಳ್ದು ಆಯ್ತಾ ಪೂಲ ಬೊಳ್ದು ಒಂಜಿ ಅರೆ ಮಂಜಾದ ಲಕ್ಷ್ಮೀ ತುಳಸಿ ಹಿಡಿದು ಕುಸುಮ ಕಪ್ಪು ಪೂಲು, ಕೃಷ್ಣ ತುಳಸಿ ಹಿಡಿದು ಪೂವೇ ಕಪ್ಪು ಪೂಲು ತುಳಸಿ ದಂಚೇನು ಇನ್ನೆತ್ತ ಐಕ್ಲ ಹಿರೇಕು ವ್ಯತ್ಯಾಸ ಉಂಟು. ಹಾಂ ಬೊಕ್ಕ ಈಶ್ವರ ತುಳಸಿ ಅವು ಕಪ್ಪು ಇದೆ ಅಡಿ ಬೊಲ್ದು ಮಿತ್ತಿ ಅಲಕ್ಕೆ ಕಪ್ಪು ಪೂಲು ಅವಿನ ಏಪಾಲ ಮುಕ್ತೇರ ಬೆಳೆದು ನಂಗೆ ಬೋರ್ಡಂಡ ಮಾತ್ರ ಮುಕ್ಕೋದು ಈಶ್ವರ ರಾಮ ತುಳಸಿ ಲಂಚೇನು ರಾಮ ತುಳಸಿ ದೇವಂತೆ ಮಲ್ಲ ಅವು ಆತ ಸುಲಭ ತಿಕ್ಕುದು ಕಾಡ ತುಳಸಿ ಎಲ್ಲ ತಿಕ್ಕುದು ಈ ಪಂಡಾರ ಅವು ಇರ್ತಾನೆ. ಕ್ಯಾನ್ಸರ್ದ ಬಗ್ಗೆ ಮರದ ಬಗ್ಗೆ ಮನೆಯರ ಹಾಕೋದು ಅವು 12 ಮುಲ್ಪ ಬರ್ತಾರೆ ಹಾಕೋದು ಅವು ವ್ಯತ್ಯಾಸ ಬೇತೆನೇ ಉಂಟು. ಇತ್ತೆ ಸರ್ಪ ಸುತ್ತುವರಿಯಾಗಿ ಹಾಕೋದು ಕಾರಡು ತುಡೆಟ್ಟು ಸೊಂಟೋಡು ತಿಗಲೆಡು ಕೆಕ್ಕಲ್ಡು ಮೂನೆಡು ತರೆಟ್ಟು ಶರೀರ ಅವೇ ಅಂಡ ಜಾಗೆ ಬೇತೆ ಅದಕ್ಕೆ ಮದ್ದಲ ಬೇತೆನೇ ಅವನು ಬೇತೆನೇ ಮಲ್ದಾಡು. ಇದು ಉದಾಹರಣೆ ಬರೆಯಾಡ ಒಂಜಿ ಪಾದೋಡು ಕುರಿ ಹಾಕೋದು ಪಾದ ಕುರಿ ಅಂತೇಳಿ ಕುರಿಯೇ ಅವೇ ಮಿತ್ತೆ ಪೊಟ್ಟೆಡು ಹಾಕೋದು ಅದಕ್ಕೆ ಪೊಯ್ಲು ಉಂಟು ತುಡೆಟ್ಟು ಹಾಕೋದು ಬಾಪು ಅಂತೇಳಿ ಸೊಂಟೋಡು ಹಾಕೋದು ಬದಂಗಲೆ ಅಂತೇಳಿ ಬೇತೆ ಕುರಿ ಅವೇ ಬೆರಿಟಂಡ ಬೆರಿ ಕುರಿ ಪೀರವಡಂಡ ಹಸನ ಕುರಿ ಕೆಕ್ಕಲ್ಡಂಡ ಬೇತೆ ತರೆಟಂಡ ಕಪಾಲ ಕುರಿ ಅವೇ ಜಾಗೆ ಬೇತೆ ಮರ್ದಲ ಬೇತೆನೆ ಉಂಟು ಕುರಿ ಅವೇ ಆ ಜಾಗೆಗೆ ಮಹತ್ವ ಉಂಡತ್ತ. ಇತ್ತ ಮಂಜನಾಟ ಇಡೀ ಊರು ನಮ್ಮ ಮೂಲೆ ಈತಿ ಜನ ಸೇರಿದ ಕಾರಣ ಜನ ಈ ಮಣ್ಣಿಗೆ ಉಂಡತ್ತ ದೇವರ ಸಾನ್ನಿಧ್ಯ ಉಂಡತ್ತ ಅಂಚೆನೆ ಆ ನಮ್ಮ ಶರೀರ ನೋಡ್ಕೊಂಡು ಭೂಮಿಯಲ್ಲಿ ಅವು ಇಂಚಿನ ಅಲ್ಪನೆ ಉಂಟು ಇಂಥ ಪಂಚೇರು ಬೇತೆ ಇಂಚಿನ ಕೆನ್ನೆ ಶೀತ ಶೀತ ತೆಮ್ಮಗು ಇಲ್ಲಾಂದ್ರೆ ಕೂಡ ಕಷಾಯ ಮಾಡ್ಬೋದು ಇತ್ತ ಕಷಾಯ ದೀಪೇನ ಪುಣ್ಯನಗಲೆ ಮಾತಾಡಿನ ಗೊತ್ತುಂಟು ಕಷಾಯ ಈಗ ಹೂ ಪೂರ ಮಾಡ್ತೀವಿ ಇತ್ತ ಕಷಾಯದಿಂದ ಅವ್ನು ಏರು ಬರ್ಬೋದು ಕಾರೋಡು ಅಂಜನೆ ಹೋಗ್ತಾರೆ ಪಂಡೇರ ಕಡೆ ತುಂಬೆದ ಕೊಡಿ ಹಾಂ ಐನ ಪುರ್ಚಿಂದು ಸ್ಮೆಲ್ ತೊಂಡ ಶೀತ ಬಗ್ಗೆ ಜೋರ ಶೀತ ಆವಂಜನಗಲಿ ಶೀತ ಆಗ್ಬೋದು ಶೀತ ಜೋರ ಆಯ್ತು ಕಮ್ಮಿ ಆಗ್ಬೋದು ಪೊಂಗರದ ఆయన ಬೆಚ್ಚವಾದ ತರಗೆ ತೀರ್ಪಾಲವನ್ನು ಹೆಂಚಿನ ತೀರ್ಪಾಲವನ್ನು ಮಾಡಿ ಕೂಡ ಬರೋದು ಅದು ತೀರ್ಪಾಲ ಮಾಡಲಿಕ್ಕೆ ಮತ್ತೆ ಅದಕ್ಕೆ ಲಾಭ ಇತ್ತೆ ಉದಾಹರಣೆ ಪೊಂಗರದ ಮರ ಉಂಟ ಮುಳ್ಳು ಉಂಟ ಆ ಮುಳ್ಳು ಜಾನಿನ ಪೊಂಗರ ಉಂಟು ಅವು ಆ ಖುಷಿ ಮುಳ್ಳುದ ಪೊಂಗರನೇ ಮರದಿಗ ಅವರು ಮಂಜಾಲ್ ಸಿಕ್ಕ ಮರ್ತುಂಟು ಎನ್ನ ಅಜ್ಜಿಯರು ಬೇತೆ ಕೊರಂತೇಳಿ ಎನ್ನ ಅಮ್ಮಿಯರು ಬೇತೆ ಕೊರಂತೇಳಿ ಯಾನು ಬೇತನೆ ಕೊರಪೆ ಎನ್ನ ಗುರುಟಾಗ ತಿನ್ನಿರ್ದಾರು ಇತ್ತೆ ಅಕ್ಕಲು ಕೊರಂತಿನ ಮರ ಮಟ್ಟು ಒಂಜಿ ಲಜ್ಜಿ ಐನು ಬಗೆತ ಕೆತ್ತೆ ಹೊಡೆದು ಐನು ಬಗೆತ ಮರನೇ ತಿಂಡ ಕೆತ್ತೆ ಹೊಡೆಯುವುದು ಎಂಕೆ
ಗುರು ಕಲ್ಪನೆ ಇರ್ತದೆ ಅದು ಕಾಲಿನ ತಪ್ಪು ಬೇಕು ಮಂಜಲ್ ಸಿಕ್ಕಿತ ಮರ್ದದ ಬಗ್ಗೆ ಓಲಾಂಡು ಪೋದು ಪಂಡಿತರು ನಾಡೋದು ಬರ್ರೆ ಅವು ಬರಿಯರ ಕಾರಣ ಅಂತ ಅವು ಬರೆಯರ ಕಾರಣ ಅವು ತಿನ್ಪುನೆಟ್ಲಪ್ಪನು ఒక గ్రహక తిండిలో ఉన్నది ಒಂಜಿ ಪಾವಲಿಗೆ ರಡ್ಡು ಮೋನೆ ತಿಲಕ ಗ್ರಹಕ ತಿಂದಿಲ ಪನ್ನೋಲಿ ಅದು ತಿನ್ಪುನೆಟ್ಲಪ್ಪಳು ఆయన ಆಚಾರ ఆయన ನಿದ್ರೆ ಇಂದಕ್ಲಾಡು ಬರ ಸಾಧ್ಯ ಮಂಜಾಳ ಸೀಕುವತಿನೇ ಪೆಲಕಾಯಿ ಕುಪ್ಪು ಕೆಂಬುಡೆ ಇಂದಕ್ಲೇನು ಪೂರ ದಾಳ ತಿನ್ನೇರಿಜ್ಜಿ ಕೋರಿ ಮೀನು ವಾರಡಿ ಇತ್ತ ದುಮ್ಮಾಂಡ ಅರಗಳು ಇರ್ತದೆ ಇತ್ತ ಮರೆಯರೋಡ್ಲ ವಾರೋಡ್ಲ ಅಡ್ಡು ಮುಚ್ಚಿ ಮಂಜಾಳ ಸಿಕ್ಕಿದ್ದಾನೆ ಪೋಯಿಲ್ಲ ಪಡಿಕೆಟ್ ಕಲ್ಲು ತುಂಬ ಪಡಿಕೆಟ್ ಕಲ್ಲ ಅವನ್ನ ಮಾಯಿ ಸುಗ್ಗಿಟ್ಟು ಇತ್ತ ಮರೆಯರೋಡ್ಲ ಪಡಿಕೆಟ್ ಕಲ್ಲು ದಿನೊಟ್ಟು ಅಡ್ಡು ಮುಚ್ಚಿ ಕಾರಣ ದಿನ ತಿನ್ಪು ನೆಟ್ಟೆ ಪೋ ಇತ್ತ ಪುಣ್ಯನ ಅಗ್ಲಿಲ್ಲ ಪಡಿಕೆಟ್ ಕಲ್ಲು ಮುಂಚೆ ತಗೊಂಡು ಬರ್ತಾರೆ ನಮ್ಮ ದೇರ್ಲ ಕಟ್ಟಂಚೆ ಪಡಿಕೆಟ್ ಕಲ್ಲದು ಮುಂಚೆ ಜನ ಹಸೆಗೋಲಿ ಪಂಚಿತ ಪಡಿಕೆಟ್ ಕಲ್ಲದ ಈ ವಾರಗಳ ಬೈತಾರೆ ನಮನೇ ತೆತ್ತೊಂಡು ಅನ್ಪಿರ್ಬೇಕು ಈ ಕ್ಯಾನ್ಸರ್ ಆ ಸ್ಟೇಜ್ ಇಟ್ಟುಂಡ ನಂಗೆ ಗುಣ ಆಯುರ್ವೇದಿಕ್ ತೆತ್ತೊಂಡ ಗುಣ ಆವು ಅನ್ಕೊಂಡು ಅವು ಆ ಸ್ಟೇಜ್ ಹಿಡಿದು ಮಂಡ ಆಸ್ಪತ್ರೆ ಬುಡದ್ದೇ ಅತ್ತ ಬೊಕ್ಕ ಇಡೀ ಬರ್ತೀನಿ ಸುರುಟ ಆದ್ಯತೆ ಯಾರು ಎಕಡೆ ಮಂಡೆ ಕುರಿ ಎಕಡೆ ಖಾಲಿ ಒಂದು ಕುರಿನ ಬಂಡೆ ಜಾಗದ ಅದೇ ಬೋದು ನಾವು 20 ಲಕ್ಷ ಕಟ್ಟಿದ್ದೆವು ಗುರುಗಲೆ ನನಗೆ 23 ಲಕ್ಷ ಆಯಿತು ಗುರುಗಲೆ ಬೇಡ ನೀವು ಅದಕ್ಕೆ 2 ಲಕ್ಷ ಸೇರಿಸಿ 25 ಕೊಡಿ ಅವರನ್ನೇ ಬರೆದು ತೆಕ್ಕೊಳ್ಳಿ ನೀವು ನಾವು ವಾಸಿ ಮಾಡಿ ಕೊಡ್ತೇವೆ ಅಂತ ಅವರಿಂದ ಬರೆದು ತಗೊಳ್ಳಿ ಮತ್ತೆ ನೀವು ಹಣ ಯಾಕೆ ಕೊಡುವುದು ಅವೇನು ಬರುವ ಎಲ್ಲ ಡಾಕ್ಟ್ರನ್ನು ನೋಡ್ಬಿಟ್ಟಾರೆ ಇದ್ದ ಕಾಸು ಮಲ್ಪರೆ ಕೂಡ ಹೋಗಿಂದ ಒಂದು ಶಾಲೆ ಆಸ್ಪತ್ರೆ ಬಾರ್ ಒಂದು ಮೂಜಿ ಬಗ್ಗೆ ಬೋಡ್ತೇನೆ ಅಂದತೆ ಒಂದು ಮೂಜಿಲ ಬೋಡಿ ಆಸ್ಪತ್ರೆ ಪೋಯಿನ ಉಂಡ ಇತ್ತಿನ ಇಲ್ಲ ಸಂಪತ್ತು ಒಂದಕ್ಕೆ ಪೂರ ಮಾಡ್ದೆ ಖಾಲಿ ಬರ್ತದೆ ನನ್ನ ಅದಕ್ಕೆ ತಿಳಿ ಯಾವಾಗ ತಂಬೋಲೆ ಪೂರ ಒಂದು ಕೆರೆಂಗಿದ ಕಂಡೇನು ಕಟ್ತಿಲ್ಲಕ ಪಿರಾಡ್ದು ಕಟ್ತದೆ ಈ ತುದ್ದ ಪಿದ ಇವತ್ತಿನ ಹೆಂಗೆ ತೂದು ಮಂದ ಈ ತುದ್ದ ಪೂರ ಅಕೇರಿ ಇತ್ತೇನು ಕೂಡ ನಿನ್ನ ಮಾಡ್ತೇವೆ ಮನಸ್ಸು ತಿನಸು ಮಲ್ಪೇರು ನನ್ನ ಗಟ್ಟಿಟ್ಟು ಮಾತ್ರ ಮರ್ತಿಗೆ ಬರಲಿ ಚಿನ್ನ ಮರ್ತಿಗೆ ಬರ್ಕೊಂಡು ಬಿಡ್ಸಿ ಹೆಂಗೆ ಕಸ ಅದೇ ಇಂಚಿನ ತಾತ ಅನ್ನ ಪಾಯಿಂಟ್ ಇತ್ತಿನ ಕೇಳಿ ನಾಟಿ ಪದ್ಧತಿ ಸುಲಭೋಪಾಯ ದಮ್ಮು ಕಟ್ಟನೆಗ ಏರೆಗೆ ಸಾಮಾನ್ಯ ಮಾತೆರೆಗಳ ಒಪ್ಪುಡು ಹಾಂ ಅವು ಕೆಲವು ಪಾರಂಪರೆಯನ್ನು ಮಾಡ್ತಾರೆ ಕೆಲವು ಪಾರಂಪರೆ ಅದು ಬರ್ಕೊಂಡು ಕೆಲವೊಂದು ಐಗೆ ಒಂದು ಗಂಟೆ ಏಪಲವರ ಕಾಣ್ಲಾಕದ ಬೆಚ್ಚ ನೀರಿಗೆ ಉಪ್ಪು ಬಾರದು ಪರವು ದಿನೋಲತ್ತು ಕಡ್ಡು ದಿನ ಪರ ಮೂಲಿ ಒಂದು 3/4 ಗ್ಲಾಸ್ ಐಗೆ ಏತು ಉಪ್ಪು ಬೋಡ ಉಪ್ಪು ದಾತು ರುಚಿ ಬೇದ ಜತ ಏತು ಉಪ್ಪು ಬೋಡ ಅದು ಉಪ್ಪು ಬಾರ್ದು ತರ್ಪುಣಿ 2 ದಿನ ಪರ ಮೂಜಿ ದಿನ ಕರಂಚ ಕಾಂಡ ಈತ ಮಾಡ್ಬೋದು ಓಕೆ ತಿನ್ಪು ನೆಟ್ಟು ಆ ಗುಂಗು ಏಮನ್ಪುಣೆ ಬಸಲೆಲ್ಲ ಬೆಂಡಿಕಾಯಲ್ಲ ತಿನ್ನೇಳಿಚ್ಚಿ ಒಂದು 2 ಏನು ಬಿಡೋದು ಎಲಿ ಜ್ವರ ಇಂಚ ಬರ್ತೀನಿ ನೆಗೋಷಿಯೇಷನ್ ಬರ್ತದೆ ಅದಕ್ಕದಲ್ಲ ಐದು ಅವು ದಾನೆ ಬರ್ತೀನಿ ಇಲಿ ಜ್ವರ ತೊಂದರೆ ಐದು ಕಾರಣ ದಾನೆ ಎಂಕೈತ ಕಾರಣ ಗೊತ್ತಿದ್ದೆ ಪನೀರಿಚ್ಚಿ ಪನೀರು ಬಲ್ಲಿ ಇತ್ತ ಮೂಲ ಪಂಡದಿಕ್ಕೂ ಸತ್ಯ ಅಂದ್ರೆ ನಂಬೋದು ಅವು ಇತ್ತ ಪೂರ್ಣ ಗೊತ್ತಿದ್ದೆ ಅಂತ ಪನೀರಿಜ್ಜಿ ನಿಂಬು ಚಳಿ ಜಾರ ಇತ್ತ ಜಾರಿ ಎಲಿ ಜಾರ ಗ್ಯಾಸ್ಟ್ರಿಕ್ ಸಮಸ್ಯೆ ವಾಯು ಬಂದ ಗ್ಯಾಸ್ಟ್ರಿಕ ಒಂದು ದುಂಬುಲ ಇತ್ತಿನ ವಾಯು ಪಿತ್ತ ಕಪ ಬ್ರಹ್ಮ ವಿಷ್ಣು ಮಹೇಶ್ವರ ಒಂದು ಮೂಜಿ ಗೋಡೆ ಅವು ಏತೆಟ್ಟು ಕೊಡೋದು ಅಂತ ನನ್ನ ಶರೀರದಲ್ಲಿ ದುಂಬು ಕೈತಿ ಪುಣ ಹೋಗ್ತೇನೆ ಪಿತ್ತಲ ಹಾಕೊಂಡು ಇತ್ತ ಕೈತಿ ಪುಣಲಜ್ಜಿ ಪಿತ್ತಲಜ್ಜಿ ಇತ್ತ ಶುಗರ್ನ ಬಿ ಪಿ ಇಲ್ಲ ಇಂತ ಇತ್ತ ಕೈತಿ ಪುಣ ಉಂಟು
ಶೀತ ನಾಕ್ಷಿ ಬರ್ತು ಏನೇ ಅತ್ತ ಮಸ್ತ್ ಜನ ಕೈತದಕ್ಕೆ ಉಂಡು ಹೊರ ಭಕ್ತಂದ ಒಂದು ಮುಲ್ಪಾಯಿ ಅಂತ ಉಪ್ಪು ರಾತ್ರಿ ಕುಡಿದ್ರೆ ಶೀತ ನಾನು ಎಕ್ಕಡಂಚಿನ ಬಂಡೆ ತೊಲಸಿದ ಆ ತಪ್ಪುನು ನಮ್ಮ ಮೂಸೋಡು ತೀರ್ಥದ ತುಳಸಿ ಮೊಕ್ಕ ನೆಕ್ಕಿ ತೊಡೆಪೋಡು ಗಡ್ಡೆ ತಿನ್ನೋಡು ಏಪಲ ಇದೇ ಎಂಜ ಶೀತಕ್ಕೆ ಮರ್ತೆ ಮಲ್ಪೆರ ಬಾರೆಜ್ಜಿ ಶೀತ ಪ್ರತಿಯೊರೆಗಳ ಬೋಡೆ ಆವಡೆ ಕೆಲವು ಜನ ಶೀತ ಆಹಾರ ಕೊಡೋದು ಅದು ಮರ್ದು ಹೋಗ್ಬಿಜಾರು ಅದ ಶೀತ ಆಗ್ಬಿಡ ಕೆಲವರು ಗಡಿ ಗಡಿ ಕಪ್ಪದಟ್ಟು ಹ್ಞೂ ಕಪ್ಪದಟ್ಟು ಅವು ಆಯನ ಶರೀರ ಪ್ರಕೃತಿ ಇನ್ನೊಂದು ಶರೀರದ ಆಯೆ ಐಟು ನಮನೆ ನಾಡೊಂದು ಮೋಡು ಯಾರು ಹೂವು ತಿಂದದ್ದು ಇಂಚ ಕಪ್ಪು ಆಂದು ಅವು ಪೂರ ಕಂಟ್ರೋಲ್ ಡೆಪ್ಪು ನಮ್ಮ ಕಂಚಾಪನ ಅವು ನಮನ ನಂಗೆ ಬೋಟು ನಾನು ನಮ್ಮ ದಿಕ್ಕದ ಕೊಂಡು ನಂದು ಯಾಕಡೆ ಬಂದೆ ಆಗ್ತದೆ ಉಪಶಮನ ವಾ ಆಯ್ತು ಉಪಶಮನ ಉಪಶಮನ ಉಪಶಮನದ ಹೋಗಿ ಕಮ್ಮಿ ಮಾಡ್ಕೊಳ್ಳಿ ಗಟ್ಟಿ ಕಪ್ಪ ಕರಾವಣ ನಮ್ಮ ಅಪ್ಪ ಕರ ಯಾರು ಯಾಕಡೆ ಬಂದತ್ತ ಕಪ್ಪಲ್ ಶುಂಠಿ ಕಪ್ಪಲ್ ಕಪ್ಪಲ್ ಶುಂಠಿನ ಅಗ್ಗಿಲ್ಲ ಏಪಲ್ ಅವರ ಯಾಪಲ್ ಅವರ ಡಿನರ್ ಬಿಟ್ಟು ಯಾಪಲ್ ಅವರ ಅಂದು ಕಪ್ಪಲ್ ತೂತಾರೆ ಕಪ್ಪಲ್ ಶುಂಠಿ ನಂಗೆ ಆಯುರ್ವೇದಿಕ್ ತುದಾರು ಮಾತ್ರ ಕೇಳಿದೆ ಎಂಕೆಲ್ಲ ಅಂಗಡಿ ದಿಕ್ಕುನ ಕಪ್ಪಲ್ ಶುಂಠಿ ಅತ್ತೆ ಅತ್ತ ಆಯುರ್ವೇದಿಕ್ ಆಯುರ್ವೇದಿಕ್ ಅಂಗಡ್ಲ ಅದು ಹೊಣ ದೀಪ ಜನ ಪಂಚಾಯತ್ ಕೋಲ್ ತಿಕೊಂಡು ಅವೆಲ್ಲ ಏನಲ್ಲ ಪರಿಚಯ ಐತೆ ಆಗ್ಲಿಕ್ಕೆ ಅಂತ ತೇರೋಡು ಆಯ್ತು ಇರೇ ಈತದ್ದಪ್ಪು ಅಂದ ದೈಸದ ಐತೆ ಎತ್ತರ ಆಯ್ತು ಹೂವಾಗೊಂಡು ಈತದ್ದ ಇದು ನಾಡುವೆ ಬಂಗಾರದೇ ಮರ್ದದ ಅದು ಎಂಕ್ಲ ಇನ್ನು ಮಟ್ಟ ಕೂತಿದ್ದೆ ಆಯ್ತಾ ತುದಾರು ಮಾತ್ರ ಕೇಳಿದೆ ಆಯ್ತಾ ಹಿರೇ ಪುಣತೆ ಆಯ್ತಾ ಹಿರೇ ನಿಂಚ ಸೇರಿದ ಕಮ್ಮೆನ ದೂರ ಕಪ್ಪಲ್ ಸುಂಡಿ ಕಮ್ಮೆನ ಹಾಕೊಂಡಪ್ಪ ಮಂಜಣ್ಣ ಇರತ್ತದಾಯ್ತಾ ಮತ್ತೆ ಮಲ್ಲ ಇದೆ ತೂತ ದೈ ಉಂಬಿತ್ತಿನ ತಗ್ಜಿ ಮುಲ್ಪ ಮಂಜಾಲ್ದ ಅಂಚೆ ಮಂಜಾಲ್ ತೀರ ಉದ್ದುಂಡು ಉದ್ದ ಉದ್ದ ಮಂಜಾಲ್ ತೀರ ಮಂಜಾಲ್ ಉಂಡು ಇನ್ನೆ ತೀರ ಪಚ್ಚೆ ಉದ್ದ ಓ? ಆ ಸುಗಂಧಿ ಇರುತ್ತಲ್ಲ ಆಯ್ತು ಮಲ್ಲ ನಾಚಿಗೆ ಮುಳ್ಳುದಾಯ್ತು ಅದು ವೈಕು ಉಪಯೋಗ ಆಗುದು ಎಂಕುಲವೆಂತ ಎಂದು ಮಾಡ್ತೀಸ ಪೊನ್ನೆ ಕಲ್ಪದಿನಜ್ಜಿ ಅವು ಭಾರಿ ಅಡ್ಡ ಮರದೇನು ಅಂತಾರೆ ಬೇರೆ ಮರ್ದುಂಡು ಅಮೇರಿಕಾಗ ಐದು ನಮ್ಮ ಕೊರೋದಿಲ್ಲ ಅತ್ತೆ ಅಮೇರಿಕಾಡ್ ಈತು ಮಲ್ಲ ಕಂಪನಿಯರ ಕಾರಣ ಪೂರ ಮುಳ್ತ ಗ್ರಂಥಲ್ಲ ಮುಳ್ತ ದೈಕುಲ್ಲ ಮೂರು ಕಲ್ತದೆ ಆ ಅಡೆ ಕೊಡೋದು ಅಗಡೆ ಕೊಡ್ತೀನಿ ಮಾಡ್ತೀನಿ ಅವಳಿತ್ತಿನತ್ತೆ ಪೂರ ಈ ತುಳುನಾಡಿತ್ತಿನ ಅಡೆ ಹೋತೀನಿ ತುಳುನಾಡ್ದ ಪುದರಂಚಿನ ತುಳುನಾಡಿಗೆ ಮೂಜಿ ಪುದರ್ ಉಂಟ ಪಲ್ಲೆ ತೌಳವ ಹಾಂ ಮಕ್ಕ ಕಂಜಿ ಪರಶುರಾಮ ಸೃಷ್ಟಿ ಹ್ಞೂ ಬ್ರಹ್ಮರ ಸೃಷ್ಟಿ ತೌಳವ ಅನ್ನಕ್ಕೆಂದ ತೌಲವ ನಾಡು ತೌಲವ ದೇಶ ಆಲ್ವಕೇಡ ಆಲ್ವಕೇಡ ಅನ್ನುವುದು ಹಾಂ ಮಕ್ಕೊಂಜಿ ಇದರಲ್ಲಿ ನಿಖಿಲಿಗೆ ಮಸ್ತ್ ಲಾಭ ಪುಣು ಸತ್ಯಪುತ್ರ ನಾಡು ಅಶೋಕನ ಸಂಸ್ಕೃತಿ ಅವಾನಂದ ಹ್ಞೂ ಹೆಂಗೆ ಪನ್ಲೆ ಗುಡ್ಲೆ ನೀರು ತೌಲವ ದೇಶ ಬಂದರು ಅಂದರೆ ಆಲ್ವಕೇಡ ಆಲ್ವ ಕೇಡ ತಿಗ್ಗಾಡ್ತ ಸುರುತ್ತ ತಿಗ್ಗಾಡ್ತ ಈಗ ಪಂಡ ಎತ್ತ ಅದು ಇಂಚಿನ ಭೂಮಿ ವಾ ದೇಶ ಒಡ್ಲಕ್ಕೆ ನಿತ್ತು ನಿತ್ತು ಗಟ್ಟ ಜಗದ್ವಟ್ಲೆ ಮುಟ್ಟು ಈಗ ತರೋದು ಇಂಚೆ ಇಂಚೆ ಬಡಕಾಯಿ ಬಾರು ಕೊರೋದು ಜನಕಾಯಿ ಚಂದ್ರಗಿರಿ ಸುಧಂದು ಅಂತಾರೆ ಅಂತ ಆಯರಿಗ ಹೋದು ಆಯರಿಗಳ ಹೋದು ಕಾಂಡಾಗಳು ಸುಧಂಡು ಇಂಚೆ ಬರಪಣ ಪಡ್ಚಿ ಹಿಂದೆ ಅಗಳು ಚರ್ಚೆ ಮಾಡ್ತೇನೆ ಒಂದು ಗ್ರಂಥಡು ಇತ್ತ ಬಾರು ಕುರುಜ್ಜಿ ಇತ್ತ ಇಕಾರವಾಯ್ತೇನೆ ನನ್ನ ಬ್ರಹ್ಮವರ ಕಡೆದು ಇಕಾರವಾಗ್ತದೆ ನನ್ನೊಂದು 20 ಮೀಟರ್ ನನ್ನ ತಾಳಪಾಡಿದ ಹೊರಗು ಈ ಮೇಲೆ ದಂಜಿ ಹೋಗಿ ವಾಟರಕೋಶೋಡು ಕಲ್ಲ ಹಣ್ಣುಂಡ ಹ್ಞೂ ಇದು ಕರಗಾವ ನಂಜಿನ ಅಂಜಿನ ಮರ್ದೈತಿ ಐದು ಮರ್ದುಂಡು ಮತ್ತಿಂದ ಕೊರೋಡು ಇಲ್ಲ ಇಲ್ಲ ಮನೆ ಮದ್ದದಲ್ಲ ಇಲ್ಲ ಇಲ್ಲೇ ಮತ್ತೆ ಮುಲ್ಪ ತಿಕ್ಕಂದ ಅವನಿಗೆ ಬೇರೆ ಕರಗಾಯ ಆಪನ ಅಂದ
ಕೆಲವು ರಟ್ಟದ ಪೋಪುಡು ಕೆಲವು ಕರಗದ ಪೋಪುಡು ಅಂಚ ನಮ್ಮ ಪೊರ್ತು ಬಂತೆ ತರಗದ್ದವಡು ಯಾಕೆಂಡ ನಮ್ಮ ಈರೇನು ಕಡೆಯತ್ತದ ವಿಷಯ ಇದು ಕಂಡಾಗ ಅದಕ್ಕೆ ನಮ್ಮ ಮಾತೆಲ್ಲ ನಮ್ಮ ಕುಡವರ ಕುಲ್ಲು ನಾತೆ ವಿಷಯ ಉಂಟು ನಮ್ಮ ನಮ್ಗೆ ಈ ತರಗತಿಗಳ ಯಕ್ಷಗಾನ ತರಗತಿ ನನ್ನ ಕೆಲವೇ ಮಾಡ್ತದೆ ಶುರು ಮಾಡ್ತದಿಲ್ಲ ಅಂಚ 1 ಗಂಟೆ ಕಾರ್ಯಾವಧಿಟ್ಟು ನಮ್ಮ ಕಾರ್ಯಕ್ರಮ ಮುಗಿಪೋಡು ಮಾಡೋದು ನಂಗೆ ಬೊಕ್ಕಲ ವಿಷಯ ಮಸ್ತ್ ಉಂಟು ಏನೆಲ್ಲ ಉತ್ಸುಕತೆ ಕಡೆಯತ್ತ 5 ನಿಮಿಷ ತಾಪನ ಕೇನು ಅಂತ ಕೇನು ಬಚ್ಚಿನ ಬಜ್ಜೆ ದಾಯಿ ಬರ್ಕೊಂಡು ಗಂಡ ಯಾನು ಪಂಡತೆ ಓಡೋಡು ಪೋಣಾಗ ಓಡ ಕಡತ್ತದು ನಮ್ಮ ಕುದತ್ತ ಪೊಯ್ಯಗ ಆಯ ಕಾರ್ದಿನ ದುಂಬು ಆ ಕುದೆನ ಪಾಡ್ದು ಕುದತ್ತ ನೀರಿನ ಮುಟ್ಟು ನಮ್ಮ ಕೈ ಮುಟ್ಟಿಯೋಡು ಮದ್ಮೆಯಾಡು ಮದ್ಮಲಾವಡು ಅವು ಆ ಓಡ ತಿರ್ತಿ ಜತ್ತಿ ನೆಡ್ದೋಕ ಬೇತೆ ಬಚ್ಚಿನ ಬಜ್ಜೆ ಇವಾಗೆಲ್ಲ ಗೈಟು ಕೊಡು ಅವನ್ನ ಸುದೇಕ ಬಿಲೆ ಕೊರೋಡು ಅಡೆ ಮುಟ್ಟ ಪೋಯಿನಂಚಿ ನಂದು ಆಯ್ತು ವಾ ದೋಷ ಬತ್ತಿದ್ದು ನಂದು ನಿಕ್ಕಪ್ಪೆ ಅಂದೆ ಅವು ನಿರಂತರತೆ ಒಂಜಿ ಸುದೇನ್ ನಿಗಿಪೆರಾಪುಣ ಹೋಗೇನ ದಪ್ಪೆರಾಪುಣ ದೇವಸ್ಥಾನವನ್ನು ಕೊಡಿ ಹೋಗಿ ಸುದೇನ ನೋಲ್ಪೆರಾಪುಣ ಅವು ನಿರಂತರ ಆದಿಡ್ದು ಅಂತ್ಯ ಮುಟ್ಟ ಪುನಃ ಅವು ಮಾತ್ರ ಪೂರ ತೋಡು ತಾರು ಎಂದು ಪೂರ ಸುದಕ್ಕೆ ಸೇರಿ ಸುದೆ ಬಂದು ಕಡಲಿಗೆ ಸೇರೋದು ನೀರಿಗೆ ಬಾಳೋದು ಇತ್ತ ನೀರಿಗೆ ಬಾಳ ಜನ್ಕೊಂಡು ತಕೊಂಡ್ಬಿಡ ಅಂದಪ್ಪ ಕರೆಕ್ಟ್ ಐಟು ಒಂಜಿ ಆಧ್ಯಾತ್ಮಿಕ ವಿಷಯ ಇತ್ತೆ ಇತ್ತೊಂದು ಮದನಂದ ಮಂಡ ಒಂಜಿ ಇಂದಕ್ಕೆ ಎಂಜಿನ ಒಂಜಿ ನಾಟಕ ಕೊಡು ಮದನ ಆಪಲಾಗ ಸುರುತ್ತ ಕಚ್ಚದೆತ್ತನು ಮುರಣಿಗೊಂಡ ಇತ್ತ ಪುತ್ತ ಮಾಲಾಲ ಕೊಡ್ಚಿ ಮಾರ ಯಾವ ಕಡತ್ತ ಬಾಡ್ತೀನಿ ಇತ್ತ ಕಚ್ಚದೆತ್ತ ಪ್ಯಾಂಟ್ ಬಾಡ್ದತ್ತ ಮುಂಡಾಸಲಜ್ಜಿ ಆ ದೇಶ ಬಣ್ಣ ಮುಂಡಾಸಲಜ್ಜಿ ಮ್ಯಾಗ ಉಂಡೆ ಇತ್ತಜ್ಜಿ ಪ್ಯಾಂಟ್ ಬೊಕ್ಕ ಪ್ಯಾಂಟ್ ಬಾಡ್ದೆತ್ತಂಬಿ ಕಚ್ಚದೆತ್ತದಾತು ಮಾಲೆ ಮಾತ್ರ ಇಪ್ಪುಡಾತು ಅಂಚ ಕರಿನ ಒಂಜಿ ಅಂಕಟ್ಟಿಡು ಬೋಡಾಯಿನಾಥ ವಿಷಯದಲ್ಲಿ ನಮ್ಮ ಇನಿಮುಟ್ಟ ಏರಡೆಲ್ಲ ಕೇನೆರೆ ನಂಗೆ ಅಂಚಿತ್ತಿನ ಸಂಪನ್ಮೂಲ ವ್ಯಕ್ತಿ ಮಂಜನಾಡಿ ಗಂಜ ನಿಜ ಇನಿ ಒಂಜಿ ನಂಗೆ ಅವಕಾಶ ತಿಕ್ಕಿಟ್ಟು ಭಾರಿ ಅದು ವಿಸ್ತಾರವಾದ ಓ ಮಾತ ನಮ್ಮಡ ಒಂಜಿನ ಮಾತ ನಂಗೆ ತೆರಿಯರೆ ಸಾಧಿ ಬೇತೆ ಇಜ್ಜಾಣ ಅಂಚಿತ್ತಿನಕ್ಕೆ ಮಾತ ಒಂಜಿ ಸಾಧಿ ಮಂತು ಕೊರಿಯರೆ ಐಕಿ ಗೇಣದ ನಡೆ ನಿಂಗಳು ದೀತನ ಪುದರ್ ಏಂಡ ಗೇಣಗೊಂದು ಸಾಧಿ ಮಂತು ಕೊರುಪಿನ ಉದ್ದೇಶ ಅಂಚದ ಐಕ್ ಸಾರ್ಥಕತ ಅದು ಇನಿ ನಾಲ್ಕನೇ ಯಜ್ಞೆಗ್ ನಮ್ಮೊಟ್ಟಿಗೂ ಶ್ರೀತ ಕಲಾಯಿ ಈಶ್ವರ ಪೂಜಾರಿ ನಮ್ಮೊಟ್ಟಿಗೆ ಉಳ್ಳೇರು ಇತ್ತೇರು ಈತನೇಟ ನಂಗೆ ನನಲ ಕೇನರೆ ಅರನೊಟ್ಟಿಗೆ ಒಡನಾಟಡಿತ್ತಲ್ಲ ಅರ್ನ ಅನುಕೂಲದ ಹೊರತುಕು ಬೋಡ 5 ಗಂಟೆ ಗಟ್ಟಲೆ ಬೋಡ ಪಾತ್ರೆ ಕಾರಣ ಅನುಕೂಲತೆಗೆ ತೂತು ಆಯ್ತು ನಮ್ಮ ಅರ್ನ ಅಡೆಗೂ ಕೋಪುಣ ಆಡಲ್ಲ ಅತ್ತ ನಮ್ಮ ಊರಿಗೆ ಯಾರು ನಂಗೆ ಪೊದ್ದುವೆರ್ಲ ಅಂದ್ರೆ ನಂಗೆ ಇಲ್ಲದ ಈ ಮಣ್ಣಗೊಂಜಿ ಒಂಜಿ ಗುರುಸ್ಥಾನ ಕೂಡ ಏನ ಅಂಚಿತ್ರ ಒಂಜಿ ವ್ಯಕ್ತಿ ಏನು ಹೇಳಿದ್ರೆ ನಂಗೆ ಕೆಡ್ಡೆ ಒಡನಾಟೋದು ಅಂಚಾದ ನನಾತು ವಿಷಯ ಇತ್ತನಲ್ಲ ಒಂಜಿ ಸರ್ತಿ ಮಾತ ಕುಡವರ ವಾರೇನ ಒಂಜಿ ಇಡೆಗೆ ಎప్పుడు ಅಂಚಿನ ಅವಕಾಶ ನಂಗೆ ದಿಕ್ಕಾಡು ಈತ ಪಾತ್ರ ದೊಟ್ಟುಗು ನಂಗೆ ಈತ ಈ ಕೂಟಗೂ ಬಾರಿ ಪೊರ್ಲು ನಂಗೆ ಈ ಗೇಣದ ತುಳಿಪುಣು ಪಟ್ಟಾಯನಂಚಿತ್ತಿನ ಶ್ರೀಯುತ ಈಶ್ವರ ಪೂಜಾರಿ ಮೇರೆಗೆ ನಂಗೆ ಈ ಗೇಣದ ನಡೆಟ್ಟು ಮಾನಾದಿಗೆ ನೆಂಪುದ ಕಾಣಿಕೆ ಅಂದ್ರೆ ನಾವು ಹೆಚ್ಚಿಗೆ ದಳ ಕುರುಪೂಜ ಒಂಜಿ ಗೇಣದ ಪುಸ್ತಕ ಕೊರ್ಲಾಡೆ ಓಯ್ ಮಲ್ಲ ನೆಂಪುದ ಕಾಣಿಕೆ ಬಂದ್ಬಿಡ ನಂಬಲಿಗೆ ಹತ್ರ ಒಂಜಿ ಗಂಧಸಾಲೆ ಬಂದ ಚಿತ್ರ ತುಳುವ ಬರವುದ ಪುಸ್ತಕ ಇದೇನೆ ಮಂಜನಾಡಿ ಕ್ಷೇತ್ರದ ಚರಿತ್ರದ ಪುಸ್ತಕ ಈ 2 ಪುಸ್ತಕನು ನಮ್ಮ ಕ್ಷೇತ್ರದ ನಮ್ಮ ಈ ಸಂಸ್ಥೆದ ಅಧ್ಯಕ್ಷರು ಅಂಚನೆ ಎದುರು ಅಂಚಿನ ಗೌರವಾನ್ವಿತರು ದಯಮಂತದ್ದು ದುಂಬತ್ತ ಬರ್ತದ್ದು ಜೋಕುಲ್ಲ ಇತ್ತದು ಒಂಜಿ ನೆಂಪುದ ಕಾಣಿಕೆ